हरे कृष्ण माता जी। कृष्ण माता जी। हरे कृष्ण। हरे कृष्ण माता जी। हरे कृष्ण। ಹರೇ ಕೃಷ್ಣ ಮಾತಾಜಿ, ಪಿಪಿಟಿ ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ, ಕಾಣಿಸ್ತದೆ. ಹರೇ ಕೃಷ್ಣ. ಶ್ರೀ ದಾಮೋದರಾಷ್ಟಕ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಾಜಮಾನಂ ಯಶೋದಾಭಿಯೋಲೂಕ लाधावबानं परामृष्टमत्यन्ततो धृत्य गोप्या रुदन्तं मुहुर्नेत्रयुग्मं मृजन्तं कराम्भोजयुग्मेन सातङ्कनेत्रं मुहुश्वासकम्पा त्रिरेखाङ्ककण्ठ स्थितग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तं तदीयेषितज्ञेषु भक्तैर्जितत्वं पुनः प्रेमतस्ते शतावृत्तिवन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालम् सदा मे मनस्या विरास्तां किमन्यैः इदं ते मुखाम्बोजमत्यन्तनीलैर्वृतं कुन्तलैः स्निग्धरक्त्यैश्च गोप्या मुहुश्चुम्बितं बिम्बरक्ताधरं मे मनस्या विरास्ताम् अलं लक्ष्यलाभैः नमो देवा दामोदरा अनन्तविष्णो प्रसीद प्रभो दुःखजालाब्धिमग्नं कृपादृष्टिवृष्ट्या अतिदीनं बतानु गृहाणेश मामज्ञमेध्यक्षिदृश्यः कुबेरात्मजौ बद्धमूर्त्यैव यद्वत् त्वया मोचितौ भक्तिवाजौ कृतौ च तथा प्रेम भक्तिं स्वकां मे प्रयच्छ न मोक्षे ग्रहो मेऽस्ति दामोदरेह नमस्ते स्तु धाम्ने स्फुरद्दीप्तिधाम्ने त्वदीयोदरायाथ विश्वस्य धाम्ने नमो राधिकायै त्वदीयप्रियायै नमो अनन्तलीलाय देवाय तुभ्यं नमो राधिकायै त्वदीयप्रियायै नमो अनन्तलीलाय देवाय तुभ्यं नमामीश्वरं सच्चिदानन्दरूपं लसत्कुण्डलं गोकुले ब्राजमानम्। श्री श्री दामोदर अष्टकम की जय। श्री दामोदर भगवान की जय।
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्त नमोऽस्तुते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ की जय. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ. ಭಕ್ತಿ ರಸಾಮೃತ ಸಿಂಧು ಅಧ್ಯಾಯ 6 ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ, ಇದರ ಮುಂದುವರಿದ ಭಾಗವನ್ನು ನೋಡೋಣ. ಹರೇ ಕೃಷ್ಣ. ಶ್ರೀಲ ರೂಪಗೋಸ್ವಾಮಿಯವರು ಈ ಅಧ್ಯಾಯದಲ್ಲಿ ಮೂಲ ತತ್ವಗಳನ್ನು ಸೂಚಿಸುತ್ತಾರೆ. ಮತ್ತು ಈ ಮೂಲ ತತ್ವಗಳು ಭಕ್ತಿ, ಇದರಲ್ಲಿ ಭಕ್ತಿ ಸೇವೆಯಲ್ಲಿ ಸಾಧನ ಭಕ್ತಿ, ಇದರಲ್ಲಿ 64 ಅಂಶಗಳು. 64 ಅಂಶಗಳಲ್ಲಿ ನಾವು ಒಟ್ಟು ಮೊದಲ 20 ಅಂಶಗಳು, ಆಮೇಲೆ ಉಳಿದಿದ್ದು 44 ಅಂಶಗಳು. ಈ ಮೊದಲ 10 ಅಂಶಗಳಲ್ಲಿ ಬಹಳ ಮುಖ್ಯವಾಗಿದ್ದು ಮೊದಲ 3 ಅಂಶಗಳು. ಗುರುಗಳೊಬ್ಬರಿಂದ ಸದ್ಗುರುಗಳ ಪಾದಕಮಲಗಳ ಆಶ್ರಯವನ್ನು ನಾವು ಪಡೆಯಬೇಕು. ಗುರುಗಳಿಂದ ದೀಕ್ಷೆ ಪಡೆದುಕೊಂಡು ಅವರಿಂದ ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕು ಇದನ್ನು ತಿಳಿದುಕೊಳ್ಳಬೇಕು ಮತ್ತು ಶ್ರದ್ಧಾಪೂರ್ವಕವಾಗಿ ಗುರುವಿನ ಆಜ್ಞೆ ಪಾಲಿಸಬೇಕು. ಸೊ ಇದರಲ್ಲಿ ಮುಖ್ಯವಾದ ತತ್ವಗಳು 10, ಮೊದಲ 10. ಆಮೇಲೆ ಈ ಮೊದಲಿನ 10 ಅಂಶಗಳು ಪೀಠಿಕಾ ರೂಪದ ಅಗತ್ಯಗಳು. ಆಮೇಲೆ 2ನೇ ಭಾಗದ ಅಂಶವನ್ನು ಇವತ್ತು ನಾವು ಮುಂದುವರಿಸೋಣ. ಹರೇ ಕೃಷ್ಣ. ಓದ್ಬೋದಾ ಮಾತಾಜಿ? ಓದಿ ಮಾತಾಜಿ. ನಿಯಮಗಳ 2ನೇ ಭಾಗದ ಪಟ್ಟಿಗೆ ನಿಂತಿದೆ. ಭಕ್ತರಲ್ಲದವರ ಸಂಘವನ್ನು ದೃಢ ಮನಸ್ಸಿನಿಂದ ಬಿಡಬೇಕು. 2 ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ನೀಡಬಾರದು. 3 ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. 4 ಹಲವು ಪುಸ್ತಕಗಳನ್ನು ಓದಲು ವ್ಯಕ್ತಿಯು ಪ್ರಯತ್ನಿಸಬಾರದು. ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳಂತಹ ಗ್ರಂಥಗಳ ವಾಚನ ಮಾಡಿ ಉದರಂಭರಣ ಮಾಡಿಕೊಳ್ಳುವ ಆಸೆಯನ್ನು ಬೆಳೆಸಿಕೊಳ್ಳಬಾರದು. ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. 6 ಕಳೆದು ಹೋದುದಕ್ಕೆ ಶೋಕ ಪಡುವುದಾಗಲಿ ಭಾಗ್ಯ ಬಂದಾಗ ಹೀಗುವುದಾಗಲಿ ಕೂಡದು. 7 ದೇವತೆಗಳಿಗೆ ಅಗೌರವ ತೋರಬಾರದು.
8 ಯಾವುದೇ ಜೀವಿಯನ್ನು ವಿನಾಕಾರಣ ಹಿಂಸಿಸಬಾರದು. 9 ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಅಥವಾ ಭಗವನ್ನಾಮ ಸಂಕೀರ್ತನೆಯಿಂದಾಗುವ ಅಪರಾಧಗಳನ್ನು ಎಚ್ಚರ ವಹಿಸಿ ತಡೆಯಬೇಕು. 10 ಕೃಷ್ಣ ಅಥವಾ ಅವನ ಭಕ್ತರನ್ನು ತೆಗಳುವ ಜನರ ವಿಷಯದಲ್ಲಿ ಸಹಿಷ್ಣುತನಾಗಿರಬಾರದು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಸೊ ಇದು ಎರಡನೆಯ 10 ಅಂಶಗಳು. ಈ ಅಂಶಗಳು ನಿಷೇಧ ಅಂದ್ರೆ ಯಾವುದನ್ನ ನಾವು ಮಾಡಬಾರದು ಇದನ್ನ ಇಲ್ಲಿ ತಿಳಿಸಿದ್ದಾರೆ. ಭಕ್ತರಲ್ಲದವರ ಸಂಘವನ್ನು ದೃಢ ಮನಸ್ಸಿನಿಂದ ಬಿಡಬೇಕು. ಈಗ ನಮಗೆ ಭಕ್ತಿ ಸೇವೆಯಲ್ಲಿ ಯಶಸ್ಸು ಸಿಗಬೇಕು ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಹಾಗಿದ್ದಾಗ ನಮಗೆ ನಾವು ಅಭಕ್ತರ ಸಂಘವನ್ನ ಬಿಡಬೇಕು. ಯಾಕೆಂತಂದ್ರೆ ಇಲ್ಲಿ ಭಕ್ತರು ಬಹಳ ಕಡಿಮೆ ಅಲ್ವಾ ಹರೇ ಕೃಷ್ಣ? ಅಭಕ್ತರೇ ಹೆಚ್ಚಾಗಿದ್ದಾರೆ. ಹಾಗಿದ್ದಾಗ ಅವರನ್ನ ಅಂದ್ರೆ ಆ ಸಂಘವನ್ನ ನಾವು ಆದಷ್ಟು ಅಂದ್ರೆ ಬಿಡಬೇಕಾಗತ್ತೆ. ಯಾಕೆಂತಂದ್ರೆ ಅದಕ್ಕೆ ದೃಢ ಮನಸ್ಸು ಬೇಕು. ಮನಸ್ಸು ತುಂಬಾ ದೃಢವಾಗಿ ಇಟ್ಕೊಂಡ್ರೆ ಮಾತ್ರ ಬಿಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಭಕ್ತಿಯಲ್ಲಿ ನಾವು ಅಭಕ್ತರ ಜೊತೆ ಸೇರಿದರೆ ಅದು ಸಂಘ ದೋಷ ಅಲ್ವಾ? ನಮಗೆ ಸಂಘ ದೋಷ ಅದೇ ತರ ಆಗ್ಬಿಡ್ತೇವೆ ನಾವು ಅಭಕ್ತರು. ಸೊ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಸೊ ಹಾಗಾಗಿ ಇಲ್ಲಿ ಅಭಕ್ತರನ್ನ ನಾವು ಅವರ ಸಹವಾಸವನ್ನು ಬಿಡುವುದು ಕಷ್ಟ ಆಗತ್ತೆ. ಸೊ ಹಾಗಾದ್ರೆ ಹೇಗೆ ಮಾಡಬೇಕು? ಆಮೇಲೆ ಇಲ್ಲಿ ಹೇಳ್ತಾರೆ ಭಕ್ತರು ಅವರ ಮುಖ್ಯ ಕರ್ತವ್ಯವೇನೋ ಸಾಮಾನ್ಯವಾಗಿ ಅಂತಂದ್ರೆ ಅಂತ ಚೈತನ್ಯ ಮಹಾಪ್ರಭುಗಳನ್ನ ಒಬ್ಬ ಗೃಹಸ್ಥ ಭಕ್ತರು ಕೇಳಿದ್ರು. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಸತ್ ಸಂಗತ್ಯಾಗ ಏಹಿ ವೈಷ್ಣವ ಆಚಾರ. ಅಂದ್ರೆ ಲೌಕಿಕ ವ್ಯಕ್ತಿಗಳು ಲೌಕಿಕದ ಬಗ್ಗೆ ಹೆಚ್ಚು ಒಲವಿದ್ದುಕೊಂಡು ಜೀವನ ಮಾಡ್ತಕ್ಕಂಥವರು ಅಥವಾ ಅಭಕ್ತರ ಸಹವಾಸವನ್ನು ತೊರೆಯುವುದೇ ವೈಷ್ಣವ. ಸೊ ವೈಷ್ಣವ ಅಂದ್ರೆ ಅಭಕ್ತರ ಸಹವಾಸವನ್ನು ತೊರೆಯುವವನು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಶೀಲ ನರೋತ್ತಮ ದಾಸ ಠಾಕೂರರು ಹೇಳ್ತಾರೆ, ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ. ಭಕ್ತ ಸನೇವಾಸ ಮಾಡಬೇಕು, ಶುದ್ಧ ಭಕ್ತರ ಸಹವಾಸದಲ್ಲಿ ಇರಬೇಕು. ಸೊ ಈಗ ನಾವು ಅಭಕ್ತರ ಸಂಘ ಬಿಡಬೇಕು ಅಂದ್ರೆ ನಮಗೆ ಸಂಘ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಸಂಘ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಾವು ಅಭಕ್ತರ ಸಂಘ ಬಿಡಬೇಕು. ಇದು ವೈಷ್ಣವರ ಒಂದು ಮುಖ್ಯವಾದ ಅದು ವಿಚಾರ, ವೈಷ್ಣವರು ಮಾಡಲೇಬೇಕಾದ ವಿಚಾರ. ಸೊ ಹಾಗಾದ್ರೆ ಇದನ್ನು ಹೇಗೆ ಮಾಡುವುದು? ಒಬ್ಬನು ಭಕ್ತರ ಸಂಘದಲ್ಲಿ ಇದ್ದರೆ ಅವನಿಗೆ ಅಭಕ್ತರ ಸಂಘ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ? ಭಕ್ತರ ಸಂಘದಲ್ಲಿ ಎಲ್ಲ ಚಟುವಟಿಕೆಯಲ್ಲಿ ನಾವು ಭಾಗವಹಿಸ್ತಾ ಇದ್ರೆ ನಮಗೆ ಆ ತರ ಅಭಕ್ತರ ಜೊತೆ ಬೆರಿಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ? ಈಗ ನಿಮಗೆ ಗೊತ್ತಾಗಿರ್ಬೋದು. ಈಗ ಭಗವದ್ಗೀತೆಯ ತರಗತಿಯಿಂದ ಪ್ರಾರಂಭವಾಗಿ ಈ ರೀತಿಯಾದ ಭಕ್ತಿ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಅಭಕ್ತರ ಸಂಘ ಮಾಡಲಿಕ್ಕೆ ಅವಕಾಶನೇ ಬರೋದಿಲ್ಲ. ಈಗ ಭಕ್ತರ ಸಹವಾಸ ಮಾಡಬೇಕು ಅಂತ ಇದಕ್ಕೆ ಅನುಕೂಲ ಮಾಡಲಿಕ್ಕಾಗಿ ಶೀಲ ಪ್ರಭುಪಾದರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇದನ್ನ ಅದರಲ್ಲಿ ಅನೇಕ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಶೀಲ ಪ್ರಭುಪಾದರು. ಸೊ ಇದರ ಅನೇಕ ಕೇಂದ್ರಗಳಿವೆ. ಸೊ ಅಲ್ಲಿ ಆಧ್ಯಾತ್ಮಿಕ ನಿಯಂತ್ರಕ ತತ್ವಗಳನ್ನ ಅನುಸರಿಸಲಿಕ್ಕಾಗಿ ನಮಗೆ ಅದರಿಂದ ತರಬೇತಿ ಸಿಗುತ್ತೆ ಮತ್ತು ಅಲ್ಲಿ ನಮಗೆ ಭಕ್ತರ ಸಂಘ ಸಿಗಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇದನ್ನ ನೀವೇ ಪ್ರತ್ಯಕ್ಷ ಅನುಭವಿಸ್ತಾ ಇದ್ದೀರಿ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ, ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಭಕ್ತರ ಸಂಘದಲ್ಲಿದ್ರೆ ಅದು ಹೇಗೆ ಕೇಳಿದ್ರೆ ಅದೊಂದು ರೀತಿ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ? ಈಗ ನಾವು ಟ್ರೈನ್ ಹತ್ತಬೇಕಾದ್ರೆ ರಶ್ ಇದ್ರೆ ದೂಕ್ತಾ ಇರ್ತಾರೆ ಜನ, ಬಸ್ ಹತ್ಬೇಕಾರೆ ಟ್ರೈನ್ ಹತ್ಬೇಕಾರೆ ಅದ್ರಲ್ಲಿ ಒಳಗೆ ಹೋಗ್ಬಿಡ್ತೇವೆ ನಾವು ಅಲ್ವಾ ಹತ್ಕೊಂಡು. ಹೌದು ಮಾತಾಜಿ. ಹಾಗೆ ನಮಗೆ ಭಕ್ತರ ಸಹವಾಸ ಇದ್ರೆ ಅಲ್ಲಿ ನಮಗೆ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಒಂದು ರೀತಿ ಪ್ರೇರಣೆ ಸಿಕ್ಕತ್ತೆ, ಮತ್ತೆ ಆ ಭಕ್ತಿ ಸೇವೆ ತೊಡಗಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಮತ್ತೆ ಭಕ್ತಿಯಲ್ಲಿ ನಾವು ಭಕ್ತರ ಜೊತೆಯಲ್ಲಿ ಭಕ್ತಿ ಚಟುವಟಿಕೆಗಳನ್ನ ಮಾಡೋದು. ಸೊ ಆವಾಗ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತುಂಬಾ ಸಾಧ್ಯತೆ ಇರುತ್ತದೆ, ಮತ್ತೆ ಆ ಅವಕಾಶಗಳು ತುಂಬಾ ಸಿಕ್ಕುತ್ತೆ ಅಲ್ವಾ ಹರೇ ಕೃಷ್ಣ? ಸೊ ಹಾಗಾಗಿ
ಈಗ ಆ ಥರದಿಂದ ನಮಗೆ ನಾವು ಭಕ್ತರಲ್ಲದವರ ಸಂಘವನ್ನು ಬಿಡಬೇಕು. ಯಾಕಂದ್ರೆ ನಮಗೆ ಅನೇಕ ಈ ಲೌಕಿಕ ಜೀವನದಲ್ಲಿ ಭಕ್ತರಲ್ಲದವರ ಸಂಘದ ಜೊತೆ ರೂಢಿಯಾಗಿ ಬಿಟ್ಟಿರುತ್ತೆ ಅಲ್ವಾ, ಅವ್ರನ್ನ ಬಿಡ್ಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ದೃಢ ಮನಸ್ಸನ್ನ ಇಟ್ಕೋಬೇಕು. ಸೊ ದೃಢ ಮನಸ್ಸಿನಿಂದ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ಮನಸ್ಸಿದ್ದರೆ ಮಹಾದೇವ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ದೃಢವಾದ ಮನಸ್ಸಿನಿಂದ ನಾವು ಭಕ್ತರಲ್ಲದವರ ಸಂಘ ಬಿಡಬೇಕು. ಅದಕ್ಕೆ ಒಳ್ಳೆಯ ನಮಗೆ ಟೇಸ್ಟ್ ಬರಬೇಕಾದ್ರೆ ಭಕ್ತರ ಸಂಘದಲ್ಲಿ ನಾವು ಇರಬೇಕು. ಆಮೇಲೆ ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ಮಾಡಬಾರ್ದು. ಅಂದರೆ ಯಾರಿಗೆ ಭಕ್ತಿ ಸೇವೆ ಕೈಗೊಳ್ಳಿಕ್ಕೆ ಇಷ್ಟ ಇಲ್ಲ ಅವರಿಗೆ ನಾವು ಹೆಚ್ಚಿನ ಉಪದೇಶ ನೀಡಲಿಕ್ಕೆ ಹೋಗ್ಬೋದು. ಯಾಕೆಂತಂದ್ರೆ ಅವರಿನ್ನೂ ರೆಡಿ ಇರೋದಿಲ್ಲ ಭಕ್ತಿ ಸೇವೆಯನ್ನು ತೆಗೆದುಕೊಳ್ಳಿಕ್ಕೆ, ಭಕ್ತಿಗೆ ಬರಲಿಕ್ಕೆ. ಮತ್ತೆ ಅವರನ್ನ ಒತ್ತಾಯ ಮಾಡಿದ್ರು ಕೂಡ ಅವ್ರು ಬರೋದಿಲ್ಲ. ಸೊ ಹಾಗಾಗಿ ಭಕ್ತಿ ಹೇಗೆ ಅಂತಂದ್ರೆ, ಭಕ್ತಿ ನಮಗೆ ಗುರುಕೃಷ್ಣ ಕೃಪಾಪಾಹಿ ಭಕ್ತಿಲತಾ ಬೀಜ. ಭಕ್ತಿ ಸಿಗಬೇಕು ಅಂತಂದ್ರೆ ಗುರುವಿನ ಕರುಣೆ, ಕೃಷ್ಣನ ಅನುಗ್ರಹ ಎರಡೂ ಇರಬೇಕಾಗತ್ತೆ. ಗುರುವಿನ ಅನುಗ್ರಹ, ಕೃಷ್ಣನ ಕರುಣೆ ಇರಬೇಕಾಗತ್ತೆ. ಆಮೇಲೆ ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. ಯಾಕೆಂತಂದ್ರೆ ಈ ಭವ್ಯ ದೇಗುಲಗಳನ್ನ ನಿರ್ಮಿಸೋದು, ಮಠ ನಿರ್ಮಿಸೋದು ಸುಲಭ ಅಲ್ವಾ. ಇದಕ್ಕೆ ತುಂಬಾ ಹಣಕಾಸಿನ ಅಗತ್ಯ ಇರುತ್ತೆ, ತುಂಬಾ ಶ್ರಮ ಇರುತ್ತೆ ಅಲ್ವಾ. ಹೌದು ಮಾತಾಜಿ. ಆಗ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಮಯ ಕೂಡ ನಮಗೆ ಬೇಕು. ಅದಕ್ಕೆ ಅದು ಉತ್ಸಾಹ ಇರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವು ಭಕ್ತಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಭವ್ಯ ದೇಗುಲಗಳನ್ನ ಅದು ನಮಗೆ ನಿರ್ಮಿಸ್ಲಿಕ್ಕೆ ಉತ್ಸಾಹ ಇಟ್ಕೊಂಡು ಅದ್ರ ಬಗ್ಗೆನೇ ನಾವು ಕೆಲಸ ಮಾಡ್ತಾ ಹೋದ್ರೆ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸ್ವಲ್ಪ ಇದಾಗತ್ತೆ. ಅಂದರೆ ಸಮಯ, ಅವಕಾಶ, ಶ್ರಮ ಇದೆಲ್ಲ ಅದಕ್ಕೆ ಬೇಕಾಗತ್ತೆ ಅಲ್ವಾ. ಆದರೆ ಮುಂದುವರಿದ ಭಕ್ತರು ಅದನ್ನ ಮಾಡ್ತಾರೆ, ದೇವಸ್ಥಾನಗಳನ್ನ ಮಾಡ್ತಾರೆ. ಅದಕ್ಕೆ ಅನೇಕ ರೀತಿಯ ಭಗವಂತನ ಅನುಗ್ರಹ ಕೂಡ ಇರುತ್ತೆ. ಆದರೆ ನಾವು ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ದಾರೆ. 10 ಹಲವು ಪುಸ್ತಕಗಳನ್ನು ವ್ಯಕ್ತಿ ಓದಲು ಪ್ರಯತ್ನಿಸಬಾರದು. ಯಾಕೆಂದ್ರೆ ನಾವು ಭಕ್ತಿಗೆ ಬಂದಿದ್ದೇವೆ, ತುಂಬಾ ಪುಸ್ತಕಗಳಿವೆ, ಅದನ್ನು ಓದ್ತೇನೆ ಇದನ್ನು ಓದ್ತೇನೆ ಅಂತ ಮಾಡಬಾರ್ದು. ಯಾಕೆಂತಂದ್ರೆ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಈ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರ ಜೊತೆಗೆ ಉಪದೇಶಾಮೃತ ಮತ್ತೆ ಈಶೋಪನಿಷತ್ತು ಮತ್ತೆ ಭಕ್ತಿರಸಾಮೃತ ಸಿಂಧು ಇಷ್ಟು ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಈ ಶ್ರೀಲ ಪ್ರಭುಪಾದರು ಬರೆದಿದ್ದಿರ್ತಕ್ಕಂತಹ ಪುಸ್ತಕಗಳನ್ನ ಅದು ಬಿಟ್ಟು ಅವರು ಭಕ್ತಿಯಲ್ಲಿ ಮುಂದುವರಿಕ 70ಕ್ಕೂ ಮಿಕ್ಕಿ ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಹಾಗಾಗಿ ಬಹುಮುಖ್ಯವಾಗಿ ಭಗವದ್ಗೀತೆ, ಭಗವಂತನೇ ಹಾಡಿದ ಎಲ್ಲ ಉಪದೇಶಗಳಿದೆ. ಮತ್ತೆ ಶ್ರೀಮದ್ ಭಾಗವತ ಇದನ್ನ ನಾವು ಪ್ರತಿನಿತ್ಯ ಶ್ರವಣ ಮಾಡೋದು ಮತ್ತೆ ವಾಚನ ಮಾಡೋದು, ಇದು ಮಾಡಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿತೇವೆ. ಸೊ ಹಾಗಾಗಿ ತುಂಬಾ ಪುಸ್ತಕಗಳನ್ನು ಓದ್ತೇನೆ ಅಂತ ಮಾಡಿದ್ರೆ ನಮಗೆ ಪ್ರತಿನಿತ್ಯದ ಸಾಧನ ಭಕ್ತಿಯನ್ನು ಮಾಡಲಿಕ್ಕೆ ಇದಾಗತ್ತೆ. ನಮಗೆ ಸಮಯ ಅಭಾವ ಮತ್ತೆ ಅರ್ಥ ಕೂಡ ಆಗೋದಿಲ್ಲ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅದರ ಅಗತ್ಯವೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಮತ್ತೆ ಪ್ರಭುಪಾದರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನ ಓದ್ಬೇಕಂತೆ. ಪ್ರಭುಪಾದರು ಬರೆದ ಪುಸ್ತಕಗಳನ್ನ 6 ಬಾರಿ ಓದಬೇಕಂತೆ, 6 ಬಾರಿ. ಸೊ ಆವಾಗ ನಮಗೆ ಆಗತ್ತೆ. ಸೊ ಆದ್ದರಿಂದ ನಮಗೆ ಅಂತಹ ಒಂದು ವಿಚಾರಗಳನ್ನ ನಾವು ಮಾಡಬಾರ್ದು. ಮತ್ತೆ ಈ ಭಗವದ್ಗೀತೆ ಭಾಗವತವನ್ನ ವಾಚನ ಮಾಡಿ ಉದರಂಬರಣ ಮಾಡಿಕೊಳ್ಳುವ ಆಸೆಯನ್ನು ಬೆಳೆಸಿಕೊಳ್ಳಬಾರದು. ಭಗವದ್ಗೀತೆ ಭಾಗವತ ಅದು ಅಪೌರುಷೇಯ ಗ್ರಂಥ, ಅದನ್ನ ವಾಚನ ಮಾಡಿದ ನನ್ನ ಜೀವನ ನಡೆಸ್ಕೊಳ್ತೇನೆ ಇಲ್ಲ. ಇದು ಭಕ್ತಿ ಯಾವಾಗಲೂ ಭಕ್ತಿಗೆ ಇದನ್ನ ನಾವು ಭಕ್ತಿ ಸೇವೆಯನ್ನ ನಾವು ವ್ಯವಹಾರವಾಗಿ ಮಾಡಿ ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೈನಂದಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯದಿಂದ ಇರಬಾರ್ದು. ಯಾಕೆಂತಂದ್ರೆ ನಾವು ಏನ್ ಮಾಡ್ತಾರೆ, ನಮ್ಮ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡ್ಕೊಂಡ್ಬಿಡ್ತೇವೆ. ನಾವು ಏನ್ ಮಾಡಿದ್ರು ನಾವು ಅದನ್ನ ಓಕೆ ಅಂತ ಮಾಡ್ಕೊಂಡ್ಬಿಡ್ತೇವೆ. ಆದರೆ ನಮ್ಮ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿರಬೇಕು. ಈ ಸಾಧನ ಭಕ್ತಿ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಅದನ್ನ ಪಾಲನೆ ಮಾಡಬೇಕು. ಸುಮ್ಮನೆ ಅದನ್ನ ಆಯ್ತು ಅಂತ ನಾವು ಬಿಟ್ಬಿಡು, ಅಂದ್ರೆ ಸ್ವಲ್ಪ ಮಾಡಿದ್ರು ಓಕೆ ಅಂತೇಳಿ ನಮ್ಮನ್ನೇ ನಾವು ಎಕ್ಸ್ಕ್ಯೂಸ್ ಮಾಡ್ಕೊಳ್ಬಾರ್ದು. ಇಲ್ಲಿ ಕಳೆದು ಹೋದುದಕ್ಕೆ ಶೋಕ ಪಡುವುದಾಗಲಿ, ಭಾಗ್ಯ ಬಂದಾಗ ಹಿಗ್ಗುವುದಾಗಲಿ ಇರಬಾರದು. ಇದನ್ನ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ 12ನೇ ಅಧ್ಯಾಯದಲ್ಲಿ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ಸಮೇ ಪ್ರಿಯ. ಭಗವಂತ ಏನ್ ಹೇಳ್ತಾನೆ, ಯಾರು ಹರ್ಷ ಪಡುವುದಿಲ್ಲವೋ, ಯಾರು ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ,
ಅವರು ನನಗೆ ತುಂಬಾ ಇಷ್ಟ, ಬಹುಪ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ನಾವು ಶೋಕ ಪಡ್ತೇವೆ ಅಥವಾ ತುಂಬಾ ಹಿಗ್ತೇವೆ, ನಮಗೆ ಭಕ್ತಿ ಸೇವೆ ಮಾಡಲಿಕ್ಕೆ ಅಡಚಣೆ ಆಗುತ್ತೆ ಅಲ್ವಾ? ತುಂಬಾ ಶೋಕ ಪಟ್ಕೊಂಡ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಭಕ್ತಿಯ ಒಂದು ನಮ್ಮ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕಾಗತ್ತಾ ದುಃಖ ಪಡ್ಕೋತಾ ಇದ್ರೆ? ಆಗಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಅಥವಾ ಹಿಗ್ಗಿ ಸಂತೋಷ ಪಟ್ಕೊಂಡು ನಾವಿದ್ರೆ ನಮ್ಗೆ ಆಗತ್ತಾ? ಅದಕ್ಕೆ ಇಲ್ಲ. ಆಗಲ್ಲ. ಅದಕ್ಕೆ ಭಗವಂತ ಹೇಳುದು ಏನು ಅಂದ್ರೆ, ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಏನು ಹೇಳ್ತಾರೆ, ಅದನ್ನು ನಾವು ಈಗ ದುಃಖ ಬರಲಿ ಅಥವಾ ಸುಖವೇ ಬರಲಿ, ಅದನ್ನ ನಾವು ಒಂದು ರೀತಿ ಇದರಿಂದ ಸಮಚಿತ್ತದಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸೊ ಅದಕ್ಕೆ ಸಮಚಿತ್ತತೆ ಇಟ್ಕೊಂಡ್ರೆ ನಮಗೆ ಭಕ್ತಿಯಲ್ಲಿ ನಮ್ಮ ಭಕ್ತಿ ಚಟುವಟಿಕೆಗಳನ್ನು ತುಂಬಾ ಅದಕ್ಕೆ ಎಚ್ಚರಿಕೆ, ಅದರ ಕಾನ್ಸಂಟ್ರೇಷನ್ ಅದರಿಂದ ನಾವು ಮಾಡಬಹುದು. ಮತ್ತೆ ಇಲ್ಲಿ ದೇವತೆಗಳಿಗೆ ಅಗೌರವ ತೋರಿಸಬಾರದು. ಇದು ಬಹಳ ಮುಖ್ಯವಾದ ವಿಚಾರ. ದೇವತೆಗಳಿಗೆ ಅಗೌರವ ಅಂದ್ರೆ, ದೇವತೆಗಳಿಗೆ ಅಗೌರವ ತೋರಿಸಬಾರದು ಅಂತಂದ್ರೆ, ಈಗ ವೈಷ್ಣವ ಅಥವಾ ವೈಷ್ಣವ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಜೀವಿಗೂ ಕೂಡ ಗೌರವ ನೀಡಬೇಕು. ಯಾಕಂದ್ರೆ ಎಲ್ಲ ಜೀವಿಗಳು ಭಗವಂತನ ಮಕ್ಕಳೇ. ಭಗವಂತ ಹೇಳಿದ್ದಾನೆ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ, ಮಮ ಇವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷ್ಯತಿ. ಎಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಹೇಳಿದ್ದಾನೆ. ಹಾಗಾಗಿ ಬ್ರಹ್ಮನಿಂದ ಹಿಡಿದು ಇರುವೆವರೆಗೂ ಎಂತಹ ಜೀವಿಗಳಾಗಿರಲಿ ಎಲ್ಲರಿಗೂ ಕೂಡ ಗೌರವ ಕೊಡಬೇಕು. ಯಾಕಂದ್ರೆ ಭಗವಂತನ ಮಕ್ಕಳು, ಭಗವಂತನ ಅಂಶ. ಸೊ ಹಾಗಿರುವಾಗ ಈ ದೇವತೆಗಳಿಗೆ ನಾವು ಗೌರವವನ್ನು ಸಮರ್ಪಿಸಬೇಕು. ಯಾಕೆಂದ್ರೆ ಭಗವಂತ ಕೃಷ್ಣನೊಬ್ಬನೇ, ಅವನು ಎಲ್ಲ ಪೂಜಾರ್ಹವಾಗಿದ್ದು ಭಗವಂತನೊಬ್ಬನೇ. ಅದರ ಅರ್ಥ ನಾವು ದೇವತೆಗಳಿಗೆ ಅಗೌರವ ಸಲ್ಲಿಸಬೇಕು ಅಂತ ಅಲ್ಲ. ಹೀಗಂತ ಪದ್ಮಪುರಾಣದಲ್ಲಿ ಹೇಳಿದೆ. ಏಕೆಂತಂದ್ರೆ ನಾವು ದೇವತೆಗಳಿಗೆ ಕೂಡ ಗೌರವ ಸಲ್ಲಿಸಬೇಕು. ಯಾಕೆಂದ್ರೆ ಶಿವ ಅವನು ವೈಷ್ಣವಾನಾಂ ಯಥಾ ಶಂಭೋ, ಅತ್ಯುನ್ನತ ಭಕ್ತ. ಬ್ರಹ್ಮನೂ ಅಷ್ಟೇ. ಸೊ ಆದ್ದರಿಂದ ಭಕ್ತರು ದೇವತೆಗಳು ಭಕ್ತರೇ. ಸೊ ಆದುದರಿಂದ ಉನ್ನತ ಭಕ್ತರು. ಸೊ ಅವರಿಗೆ, ಅಂತಹ ಉನ್ನತ ದೇವತೆಗಳಿಗೆ ನಾವು ಗೌರವ ತೋರಿಸ್ಬೇಕು. ಅದು ನಮ್ಮ ಕರ್ತವ್ಯ. ಆದರೆ ನಾವು ದೇವತೆಗಳಲ್ಲಿ ಏನು ಬೇಡ್ಕೋತೇವೆ, ನಮಗೆ ಅದು ಕೊಡು ಇದು ಕೊಡು ಈ ತರ ಎಲ್ಲ ಬೇಡ್ಕೋತೇವೆ ಅಲ್ವಾ? ಹೌದು ಮಾತಾಜಿ. ಭೌತಿಕದನ್ನ ನಾವು ಬೇಡ್ತೇವೆ. ಇವಾಗ ಕೇಳೋದು ಹರೇ ಕೃಷ್ಣ. ಕೇಳೋದು ಇವಾಗ ಕಡಿಮೆ ಆಗಿದೆ ಅಂದ್ವಿ. ಅಂದ್ರೆ ಇದು ನಿಮಗೆ ಈ ತರಗತಿಗಳಿಗೆ ಬಂದು ಸ್ವಲ್ಪ ಕೇಳಿಕೊಂಡು ಜ್ಞಾನ ಬಂದಿದೆ. ದೇವತೆಗಳ ಹತ್ರ ನಾವು ಏನನ್ನು ಭೌತಿಕವನ್ನು ಕೇಳಬಾರ್ದು. ಹಾಗಾದ್ರೆ ದೇವತೆಗಳ ಹತ್ರ ನಾವು ಏನು ಕೇಳಬೇಕು? ಅಲ್ಲಿ ನಮಗೆ ಅವರಲ್ಲಿ ಕೃಷ್ಣ ಭಕ್ತಿ ಇದೆ. ದೇವತೆಗಳಲ್ಲಿ ಕೃಷ್ಣನಿಗೆ ಅವ್ರ ಭಕ್ತಿ ಇದೆ. ಸೊ ಶಿವನಿಗಾಗಲಿ ಬ್ರಹ್ಮನಿಗಾಗಲಿ. ಸೊ ಯಾಕೆಂತಂದ್ರೆ ಬ್ರಹ್ಮ ಚತುರ್ಮುಖಿ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ, ಪಂಚಮುಖಿ ಶಿವ ಬೋಲೆ ರಾಮ ರಾಮ. ಯಾವಾಗಲೂ ಅವರದ್ದ ಆ ಧ್ಯಾನದಲ್ಲಿ, ಭಗವಂತನ ಧ್ಯಾನದಲ್ಲಿ ಅವರು ಇರ್ತಾರೆ. ಸೊ ಹಾಗಾಗಿ ಅವರಿಂದ ನಾವು ಏನು ಕೇಳಬೇಕು? ನಿಮ್ಮಲ್ಲಿ ಭಕ್ತಿ ತುಂಬಾ ಇದೆ, ನಿಮ್ಮಲ್ಲಿ ಭಕ್ತಿ ನನಗೆ ಸ್ವಲ್ಪ ಕೊಡಿ, ಭಕ್ತಿಯಲ್ಲಿ ಮುಂದುವರಲಿಕ್ಕೆ ನನಗೆ ಅನುಗ್ರಹ ಕೊಡಿ ಅಂತ ಕೇಳಬೇಕು. ವಿನಾಕಾರಣ ಯಾವುದೇ ಜೀವಿಯನ್ನ ಹಿಂಸಿಸಬಾರದು. ಯಾಕೆಂತಂದ್ರೆ ಈಗ ಯಾಕೆ ಅಂತಂದ್ರೆ ಹಿಂಸಿಸಬಾರದು. ಎಲ್ಲರೂ ಭಗವಂತನ ಮಕ್ಕಳು. ಜೀವಿಯನ್ನ ಹಿಂಸೆ ಮಾಡೋದು, ಅವರ ಮನಸ್ಸಿಗೆ ಘಾತಕ ಕೊಡೋದು, ಇನ್ನೊಬ್ಬ ಮನುಷ್ಯರಿಗೆ ಅಥವಾ ನೋವಾಗುವಂತೆ ಇರೋದು, ಯಾವುದೇ ಜೀವಿಗೆ ಹಿಂಸೆ ಮಾಡುವುದು, ಅದು ಒಳ್ಳೆಯದಲ್ಲ. ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳು. ನಾವು ಹಿಂಸೆ ಮಾಡಿದ್ರೆ ಭಗವಂತನಿಗೆ ನೋವಾಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಕ್ಕಳಿಗೆ ಹಿಂಸೆ ಮಾಡಿದ್ರೆ ತಂದೆ ತಾಯಿಗಳಿಗೆ ಆಗುತ್ತೆ. ಹಾಗೆ ಎಲ್ಲರಿಗೂ ಎಲ್ಲರ ತಂದೆ ಭಗವಂತ. ಸೊ ಆದ್ದರಿಂದ ನಾವು ಭಗವಂತನ ಅಂದ್ರೆ ಪ್ರಾಣಿಗಳು ಅಥವಾ ಜೀವಿಗಳು, ಎಲ್ಲ ಜೀವಿಗಳು, ಮನುಷ್ಯರು ಎಲ್ಲರಿಗೂ ಕೂಡ ನಾವು ಹಿಂಸೆ ಮಾಡಬಾರ್ದು. ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ನೋಡ್ಕೊಂಡೇ ಬರಬೇಕು. ವಿಗ್ರಹಾರಾಧನೆ ಮಾಡುವಾಗ ಮತ್ತು ಸಂಕೀರ್ತನೆಯಲ್ಲಾಗುವ ಅಪರಾಧಗಳನ್ನು ಎಚ್ಚರಿಕೆ ವಹಿಸಿ ತಡೆಯಬೇಕು. ಯಾಕೆಂದ್ರೆ ಈಗ ನಾವು ನಾಮಗಳನ್ನು ಭಗವಂತನ ಸಂಕೀರ್ತನೆ ನಾಮಾಪರಾಧ ಆಗ್ಬಿಡತ್ತೆ ಮಾಡುವಾಗ.
ಅಪರಾಧಗಳು 10 ಅಪರಾಧಗಳು ಬರುತ್ತೆ. ಅದನ್ನು ನಾವು ಮುಂದೆ ಕಲಿಯಲಿಕ್ಕಿದ್ದೇವೆ. 10 ಅಪರಾಧಗಳನ್ನು ಮುಂದೆ ಇದೇ ಪುಸ್ತಕದಲ್ಲಿ. ಸೊ ಸಂಕೀರ್ತನೆ ಅಥವಾ ಜಪ ಮಾಡುವಾಗ ನಮ್ಮಲ್ಲಿ ಅಪರಾಧಗಳು ಆಗದಾಗೆ ನಾವು ಎಚ್ಚರ ವಹಿಸಬೇಕು. 10 ಅಪರಾಧಗಳು ಅಂತಂದರೆ ಇಲ್ಲಿ ಮೊದಲನೇ ಅಪರಾಧ ಅಂತಂದರೆ ನಾವು ವೈಷ್ಣವರಲ್ಲಿ ಅಂದರೆ ಭಗವಂತನ ಮೇಲೆ ಇದನ್ನು ಇಟ್ಕೊಂಡಿರ್ತಕ್ಕಂಥ ವೈಷ್ಣವರಲ್ಲಿ ನಾವು ಅವರನ್ನು ನಾವು ಇದನ್ನು ಮಾಡಬಾರ್ದು, ವೈಷ್ಣವ ಅಪರಾಧವನ್ನು ಮಾಡಬಾರ್ದು, ಅವರನ್ನು ನಾವು ಮಾಡಬಾರ್ದು. ಸೊ ಆಮೇಲೆ ಇದೇ ಥರ 10 ಅಪರಾಧಗಳಿವೆ. ಆ ಅಪರಾಧಗಳು ಆಗದೆ ಹಾಗೆ ನಾವು ಎಚ್ಚರ ವಹಿಸಬೇಕು. ಮತ್ತು ವಿಗ್ರಹ ಆರಾಧನೆ ಮಾಡುವಾಗ ಕೂಡ ಅನೇಕ ಅಪರಾಧಗಳಿವೆ. ಇದನ್ನು ತಪ್ಪಿಸಬೇಕಾದ ಅಪರಾಧಗಳು ನಾವು 8ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅದರ ಬಗ್ಗೆ ನಾವು ವಿಗ್ರಹ ಆರಾಧನೆ ಮಾಡುವಾಗ ಅಪರಾಧಗಳು ಆಗದಾಗೆ ನಾವು ನೋಡ್ಕೋಬೇಕು. ಅಪರಾಧಗಳ ಆದ ಪ್ರತಿ ಸುತ್ತು ನೋಡಿ, ದೇವಾಲಯದಲ್ಲಿ ವಿಗ್ರಹ ಆರಾಧನೆ ಆದಾಗ ಅದನ್ನು ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಯಾಕಂದರೆ ನಮ್ಮಲ್ಲಿ ಅಪರಾಧಗಳು ವಿಗ್ರಹ ಆರಾಧನೆ ಮಾಡುವ ಘಟಿಸುತ್ತವೆ. ಅದಕ್ಕೆ ಸಂಕೀರ್ತನೆ ಏನು ಮಾಡಿದ್ರೆ ಆ ಅಪರಾಧಕ್ಕೆ ಅದು ಮನ್ನಣೆಯಾಗ್ಬಿಡುತ್ತೆ. ಆದರೆ ಭಗವಂತನ ನಾಮಕ್ಕೆ ಅಪರಾಧ ಮಾಡಿದ್ರೆ ಅದಕ್ಕೆ ಭಗವಂತ ಸಹಿಸೋದಿಲ್ಲ. ಸೊ ಹಾಗೆ ಕೃಷ್ಣ ಮತ್ತು ಅವನ ಭಕ್ತರನ್ನು ತೆಗಳುವ ಜನರ ವಿಷಯದಲ್ಲಿ ಸಹಿಷ್ಣುತನಾಗಿರಬಾರ್ದು. ಯಾರಾದರೂ ವೈಷ್ಣವರನ್ನು ನಿಂದನೆ ಮಾಡ್ತಾರೆ ಅಥವಾ ಭಗವನ್ ನಿಂದನೆ ಮಾಡ್ತಾರೆ, ಅದನ್ನು ನಾವು ಸಹಿಸ್ಕೊಳ್ಬಾರ್ದು. ಅದನ್ನು ಸಹಿಸ್ಕೊಂಡ್ರೆ ನಮಗೆ ಇದಾಗತ್ತೆ. ಯಾಕೆಂತಂದರೆ ಅದನ್ನು ಮಾಡಬಾರ್ದು, ವೈಷ್ಣವ ನಿಂದನೆ ಮತ್ತು ಕೃಷ್ಣ ನಿಂದನೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನು ಸಾಧನ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನು ಮಾಡುವ ನೆಲೆಗೆ ಏರಿಸಿಕೊಳ್ಳಲಾರನು. ಶೀಲರೂಪ ಗೋಸ್ವಾಮಿಯವರು ಒಟ್ಟು 20 ಅಂಶಗಳನ್ನು ಹೇಳುತ್ತಾರೆ ಮತ್ತು ಅವೆಲ್ಲವೂ ಮುಖ್ಯವಾದವೆ. 20ರಲ್ಲಿ ಮೊದಲ 3 ಎಂದರೆ ಸದ್ಗುರುಗಳೊಬ್ಬರನ್ನು ಆಶ್ರಯಿಸುವುದು, ಅದರಿಂದ ದೀಕ್ಷೆ ಪಡೆಯುವುದು ಮತ್ತು ಗೌರವ ಹಾಗೂ ಪೂಜ್ಯ ಭಾವದಿಂದ ಅವರ ಸೇವೆ ಮಾಡುವುದು ಬಹು ಮುಖ್ಯವಾದ ವಿಚಾರಗಳು. ಇನ್ನು ಕೆಲವು ಮೂಲ ಹರೇ ಕೃಷ್ಣ ಮಾತಾಜಿ. ಹಾಗಾಗಿ ಈ ಒಂದು 10 ತತ್ವಗಳನ್ನ, ಈಗ 2ನೇ 10 ತತ್ವಗಳನ್ನ ನಾವು ಅಭ್ಯಾಸ ಮಾಡದೆ ಹೋದರೆ, ಪಾಲನೆ ಮಾಡದೆ ಹೋದರೆ ಸಾಧನ ಭಕ್ತಿ ಇದನ್ನ ನಾವು ಮಾಡಲಿಕ್ಕೆ ಆ ನೆಲೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ 20 ಅಂಶಗಳನ್ನ ನಾವು ನೋಡಿದ್ವಿ. ಅವೆಲ್ಲವೂ ಮುಖ್ಯವಾದದ್ದೇ. ಸೊ ಹಾಗಾಗಿ ಈ ಮೊದಲಿನ 20 ಅಂಶಗಳು ಅದೆಲ್ಲವೂ ಮುಖ್ಯವಾಗಿದ್ದು, ಅದರಲ್ಲಿ ಮೊದಲನೇ 10 ಅಂಶದಲ್ಲಿ ಇರ್ತಕ್ಕಂಥ 3 ಅಂಶಗಳು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಗುರು ಪಾದಾಶ್ರಯ ಪಡ್ಕೋಬೇಕು, ಗುರುಗಳಿಂದ ದೀಕ್ಷೆ ಪಡ್ಕೋಬೇಕು ಮತ್ತು ಗುರುವಿನ ಸೇವೆ ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲಿಸಬೇಕು. ಹರೇ ಕೃಷ್ಣ. ಇದನ್ನು ನಾನೇ ಓದ್ತೇನೆ. ಹರೇ ಕೃಷ್ಣ. ಇನ್ನೂ ಕೆಲವು ಮೂಲ ತತ್ವಗಳು ಹೀಗಿವೆ. ವೈಷ್ಣವರ ಗುರುತಾದ ತಿಲಕದಿಂದ ವ್ಯಕ್ತಿ ದೇಹವನ್ನು ಅಲಂಕರಿಸಬೇಕು. ವೈಷ್ಣವರ ದೇಹದ ಮೇಲಿನ ತಿಲಕವನ್ನು ಕಂಡಾಗ ನೋಡಿದವರು ಕೂಡಲೇ ಕೃಷ್ಣನನ್ನು ಸ್ಮರಿಸುತ್ತಾರೆ ಎನ್ನುವುದು ಇಲ್ಲಿನ ಭಾವ. ಯಾರನ್ನು ನೋಡಿದರೆ ಕೃಷ್ಣನ ಸ್ಮರಣೆ ಬರುತ್ತದೋ ಅವನೇ ವೈಷ್ಣವನೆಂದು ಶ್ರೀ ಚೈತನ್ಯರು ಹೇಳಿದ್ದಾರೆ. ಆದ್ದರಿಂದ ಇತರರಿಗೆ ಕೃಷ್ಣನ ನೆನಪು ಕೊಡುವ ಸಲುವಾಗಿ ತಿಲಕ ಧರಿಸಬೇಕಾದದ್ದು ಅಗತ್ಯ. ಸೊ ತಿಲಕದ ಮಹಿಮೆ. ಸೊ ಈ ತಿಲಕ ಇಡ್ತಾರೆ ವೈಷ್ಣವರು. ಸೊ ಈ ತಿಲಕ ಅದು ವೈಷ್ಣವರ ಗುರುತು. ಸೊ ಅದನ್ನ ಕಂಡಾಗ ಏನ್ ಹೇಳ್ತಾರೆ, ಹರೇ ಕೃಷ್ಣ ಅವರು ಬಂದ್ರು ಅಂತ ಹೇಳ್ತಾರೆ ಅಲ್ವಾ, ಯಾರಾದ್ರೂ ತಿಲಕ ಇಟ್ಟದನ್ನು ನೋಡಿದರೆ. ಆದರೆ ಇದರಲ್ಲಿ ಏನ್ ಭಾವ ಅಂತಂದ್ರೆ, ಈಗ ಆ ವೈಷ್ಣವರ ನೋಡಿದ್ಕೊಳ್ಳಿ, ಅವರ ತಿಲಕ ನೋಡಿದ್ಕೊಳ್ಳಿ, ಹರೇ ಕೃಷ್ಣ ಅಂತ ಅವರ ಬಾಯಲ್ಲಿ ಬರುತ್ತೆ ನೋಡಿ, ಬೇರೆಯವರ ಬಾಯಲ್ಲಿ, ಹೇಳಿದವರ ಬಾಯಲ್ಲಿ, ಅದು ಅವರು ಕೃಷ್ಣನನ್ನು ಸ್ಮರಿಸುತ್ತಾರೆ. ಈಗ ನಾವು ಇನ್ನೊಬ್ಬರಿಗೆ ಕೃಷ್ಣನನ್ನು ಸ್ಮರಿಸುವಂಥದ್ದನ್ನು ಮಾಡುವ ಅವಕಾಶ ಈ ರೀತಿ ನಮಗೆ ಸಿಕ್ಕುತ್ತೆ. ಸೊ ಹಾಗಾಗಿ ಕೃಷ್ಣನನ್ನ ನೆನಪು ಕೊಡುವ ಸಲುವಾಗಿ ನಾವು ತಿಲಕವನ್ನ ಧರಿಸಬೇಕು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಯಾಕಂತಂದ್ರೆ ಈಗ ಕೃಷ್ಣನನ್ನು ಜನ ಮರೆತಿದ್ದಾರೆ ಅಲ್ವಾ, ಭಗವಂತನನ್ನು ಜನ ಮರೆತಿದ್ದಾರೆ. ಅವರಿಗೆ ನಾವೀಗ ಈ ಭಕ್ತಿ ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಭಗವಂತನನ್ನ ಸ್ಮರಣೆಗೆ, ನೆನಪಿಗೆ ತಂದ್ಕೊಳ್ಬೇಕು. ಭಗವಂತನ ಸಂಬಂಧವನ್ನು ನಾವು ಮತ್ತೆ ಮರು ಸಂಬಂಧವನ್ನು ಬೆಳೆಸಬೇಕು. ಸೊ ಹಾಗಾಗಿ ನಾವು ಇನ್ನೊಬ್ಬರಿಗೆ
ನಾವು ಯಾವುದೇ ಪ್ರಯತ್ನ ಇಲ್ಲದೆ ನಮ್ಮನ್ನು ನೋಡಿದರೆ ಓ ಹರೇ ಕೃಷ್ಣ ಅಂತ ಅವ್ರು ಹೇಳಿದರೆ ಕೃಷ್ಣದವರು ಬಂದ್ರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಬರ್ತಾ ಇದ್ದಾರೆ ಅಂದ್ಕೊಳ್ಳದೆ ಅವರ ಬಾಯಲ್ಲಿ ಕೃಷ್ಣ ಅಂತ ಬಂತಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ಹಾ. ಬರುತ್ತೆ ಮಾತಾಜಿ. ಅದಕ್ಕೆ ತಿಲಕವನ್ನ ಧರಿಸಬೇಕು. ಸೊ ಹಾಗಾಗಿ ಯಾಕಪ್ಪ ಈ ತಿಲಕ ತರಿಸ್ತಾರೆ ಇವರು ಅಂತ ಈಗ ಇಲ್ಲಿವರೆಗೆ ನಮ್ಗೆ ಒಂದ್ ಸ್ವಲ್ಪ ಇದಿತ್ತು ಅಲ್ವಾ, ಕುತೂಹಲ ಇತ್ತು ಅಲ್ವಾ ಹರೇ ಕೃಷ್ಣ. ಹೌದು. ಹೌದು ಮಾತಾಜಿ. ತಿಲಕ ಧಾರಣೆಯ ಜೊತೆಯಲ್ಲಿ ವ್ಯಕ್ತಿಯು ತನ್ನ ದೇಹದ ಮೇಲೆ ಹರೇ ಕೃಷ್ಣ ಎಂದು ಕೂಡ ಬರೆದುಕೊಳ್ಳಬಹುದು. ನೋಡಿ, ದೇಹದ ಮೇಲೆ ಹರೇ ಕೃಷ್ಣ ಎಂದು ಕೂಡ ಬರೆದುಕೊಳ್ಬಹುದು. ಮೂರನೇ ಅಂಶ, ಭಗವಂತನಿಗೆ ಅರ್ಪಿಸಿದ ಹೂಹಾರಗಳನ್ನು ಸ್ವೀಕರಿಸಿ ಅವನು ತನ್ನ ದೇಹದಲ್ಲಿ ಧಾರಣ ಮಾಡಿಕೊಳ್ಳಬೇಕು. ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಅಲ್ವಾ. ಹೌದು ಮಾತಾಜಿ. ಯಾಕೆ ಅಂತ ಅಂದ್ರೆ ಯಾವುದೇ ವಸ್ತುವಾಗಲಿ ಭಗವಂತನಿಗೆ ಅರ್ಪಣೆ ಮಾಡಿದಾಗ, ಹೂವಿನ ಹಾರಗಳು ಎಲ್ಲ ಅರ್ಪಣೆ ಮಾಡಿದಾಗ ಅದು ಆಧ್ಯಾತ್ಮಿಕೃತವಾಗುತ್ತೆ. ಅದು ಭೌತಿಕವಾಗಿ ಉಳಿದಿರೋದಿಲ್ಲ, ಅದು ಆಧ್ಯಾತ್ಮಿಕ ಆಗಿರೋದ್ರಿಂದ ಅದರಲ್ಲಿ ನಮಗೆ ಭಗವಂತನ ಅನುಗ್ರಹ ಸಿಕ್ಕತ್ತೆ. ಸೊ ಆದ್ದರಿಂದ ನಾವು ಭಗವಂತನಿಗೆ ಅರ್ಪಿಸಿದ ಹೂವನ್ನ ನಾವು ಧರಿಸಬೇಕು. ಅರ್ಚಾ ವಿಗ್ರಹದ ಎದುರು ನರ್ತಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. ಹರೇ ಕೃಷ್ಣ. ಇದು ಯಾಕೆ ಅಂತ ಹೇಳ್ತೀರಾ ಹರೇ ಕೃಷ್ಣ? ಮಾತಾಜಿ, ಭಗವಂತನ ಮುಂದೆ ನಾವು ಎಷ್ಟು ಕುಣಿತೀವೋ ಅಷ್ಟು ನಮ್ಮ ಪಾಪಕರ್ಮಗಳೆಲ್ಲ ಕಳೀತಾ ಹೋಗುತ್ತೆ ಮಾತಾಜಿ. ಹರೇ ಕೃಷ್ಣ. ಬೇರೆಯವರು? ಹರೇ ಕೃಷ್ಣ. ಅಲ್ಲ, ಕೃಷ್ಣನಿಗೆ ನರ್ತನೆ ಅಂದ್ರೆ ಬಹಳ ಇಷ್ಟ ಅವನಿಗೆ. ಹರೇ ಕೃಷ್ಣ. ಹರಿ ಬೋಲ್. ಭಗವಂತನಿಗೆ ನಾವು ತೃಪ್ತಿಪಡಿಸ್ಬೇಕು. ಸೊ ಅದಕ್ಕೆ ನೀವು ಹೆಚ್ಚಿನಾಗಿ ಇಸ್ಕಾನ್ ದೇವಸ್ಥಾನಗಳಲ್ಲಿ ನೋಡ್ತಾರೆ, ಕೈಯೆಲ್ಲ ಹೀಗೆ ಎತ್ಕೊಂಡು ಹರೇ ಕೃಷ್ಣ ಹೇಳ್ತಾ ನರ್ತನೆ ಮಾಡ್ತಾರೆ. ಯಾಕೆಂದ್ರೆ ಭಗವಂತನಿಗೆ ಸಂತೋಷ ಕೊಡ್ಲಿಕ್ಕಾಗಿ, ಭಗವಂತನ ಆನಂದಕ್ಕಾಗಿ ನರ್ತಿಸುವುದು. ಈಗ ನಾವು ಬೇರೆ ಕಡೆಗೆಲ್ಲ ಅಂದ್ರೆ ನರ್ತನೆ ಮಾಡ್ತಾರೆ ವ್ಯಕ್ತಿಗಳು, ಅದು ಸ್ಟೇಜಲ್ಲೆಲ್ಲ ಮಾಡ್ತಾರೆ. ಅದು ಯಾರಿಗೋಸ್ಕರ? ಅದು ನಮಗೋಸ್ಕರ, ಜನರಿಗಾಗಿ, ಆಡಿಯನ್ಸ್ ಅನ್ನು ಸಂತೋಷ ಪಡಿಸ್ಲಿಕ್ಕಾಗಿ ಎಲ್ಲ ಅಲ್ವಾ ಡಾನ್ಸ್ ಎಲ್ಲ ಮಾಡ್ತಾರೆ ಅಲ್ವಾ, ಪ್ರೋಗ್ರಾಮ್ಸ್ ಎಲ್ಲ ಇಡ್ತಾರೆ ಅಲ್ವಾ. ಅದು ನಮ್ಮ ಅಂದ್ರೆ ಬೇರೆಯವರ ಇಂದ್ರಿಯ ತೃಪ್ತಿ. ಆದ್ರೆ ಇಲ್ಲಿ ನಾವು ಏನನ್ನ ಮಾಡಬೇಕು? ನಾವು ಭಗವಂತನನ್ನ ತೃಪ್ತಿಪಡಿಸ್ಬೇಕು, ಭಗವಂತನಿಗೆ ಆನಂದವನ್ನು ಕೊಡಬೇಕು ಅಲ್ವಾ, ಸಂತೋಷ. ಅದು ನಮ್ಮ ಧ್ಯೇಯ ಅಲ್ವಾ. ಹೃಷಿಕೇಶ ಸೇವನಂ ಭಕ್ತಿರುತ್ತಮ. ಸೊ ಹಾಗಾಗಿ ಹೃಷಿಕೇನ ನಮ್ಮ ಇಂದ್ರಿಯಗಳಿಂದ ಭಗವಂತನ ಇಂದ್ರಿಯಗಳಿಗೆ ಸಂತೋಷ ಕೊಡಬೇಕು. ಸೊ ಹಾಗಾಗಿ ಅರ್ಚಾ ವಿಗ್ರಹದ ಎದುರು ಹರೇ ಕೃಷ್ಣ 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 ಹರೇ 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 ರಾಮ ಇದ ಹೇಗೆ ಸಂಕೀರ್ತನ ಮಾಡ್ತಾ ಅದನ್ನ ನರ್ತಿಸೋದನ್ನ ನೀವು ನೋಡ್ಬೋದು. ಅಂದ್ರೆ ಪ್ರತಿ ಸುತ್ತು ದೇವಸ್ಥಾನದಲ್ಲಿ ಒಂದು ಭಗವಂತನ ಒಂದು ಇದಾದಾಗ, ಪೂಜೆ ವಿಗ್ರಹಾರಾಧನೆ ಆದಾಗ ಅಲ್ಲಿ ಈ ರೀತಿಯ ನರ್ತನ. ಸೊ ಭಗವಂತನಿಗೆ ಆನಂದ ಉಂಟಾಗತ್ತೆ. ಅರ್ಚಾಮೂರ್ತಿಯನ್ನು ಅಥವಾ ಗುರುಗಳನ್ನು ಕಂಡೊಡನೆ ಅವರಿಗೆ ಬಾಗಿ ನಮಸ್ಕರಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. ನಾವ್ಯಾಗಲೂ ವಿನೀತ ಭಾವ ಇರಬೇಕು. ಯಾಕೆಂದ್ರೆ ಭಗವಂತನ ಅರ್ಚಾಮೂರ್ತಿ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಈ ಅರ್ಚಾಮೂರ್ತಿ ಅಂತಂದ್ರೆ ಭಗವಂತನ ಒಂದು ಅವತಾರ, ಅರ್ಚ ಅವತಾರ. ಯಾಕೆಂತಂದ್ರೆ ಈಗ ನಮಗೆ ಭಗವಂತನನ್ನು ನೇರವಾಗಿ ನೋಡ್ಲಿಕ್ಕೆ ಆಗತ್ತಾ ಹರೇ ಕೃಷ್ಣ? ಅವನಿಗೆ ನೇರವಾಗಿ ಸೇವೆ ಸಲ್ಲಿಸಲಿಕ್ಕೆ ನಮಗೆ ಆಗೋದಿಲ್ಲ. ಸೊ ನಮ್ಮ ಈ ಭೌತಿಕ ಕಣ್ಣಿಂದ, ಭೌತಿಕ ಇದರಿಂದ, ದೇಹದಿಂದ ನಮಗೆ ಭಗವಂತನನ್ನು ನೇರವಾಗಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮೇಲೆ ಅಪಾರ ಕರುಣೆಯಿಂದ ಅರ್ಚ ಅವತಾರವನ್ನು ಭಗವಂತ ಎತ್ತಿದ್ದಾರೆ. ಗುರುಗಳು ಕರೆಯುತ್ತಾರೆ, ಈ ಗುರುಗಳ ಆದೇಶದ ಮೇಲೆ ಬರ್ತಾರೆ ಅರ್ಚಾ ವಿಗ್ರಹ. ಸೊ ಅರ್ಚಾ ವಿಗ್ರಹ ಅಂತಂದ್ರೆ ಅದು ಮೂರ್ತಿ, ಬರೇ ಪ್ರತಿಮೆ ಅಲ್ಲ. ನಾವು ಅದು ಇದಾಗಿರಬಹುದು, ಕಲ್ಲಿನಿಂದ ಇರಬಹುದು, ಲೋಹದಿಂದ ಮಾಡಿದ್ದಿರಬಹುದು, ಮರದಿಂದ ಇರಬಹುದು, ಅಥವಾ ಮಣ್ಣಿನಿಂದ ವಿಗ್ರಹ ಮೂರ್ತಿಗಳು ಇರಬಹುದು. ಆದರೆ ಇದು ಅರ್ಚಾ ವಿಗ್ರಹ ಅಂತಂದ್ರೆ ಅಲ್ಲಿ ಭಗವಂತನ ಆವಿರ್ಭಾವ ಆಗಿರುತ್ತೆ. ಸೊ ಅದು ಭಗವಂತನೇ, ಸಾಕ್ಷಾತ್ ಭಗವಂತ. ಮತ್ತೆ ಆ ಭಗವಂತನಿಗೆ ನಾವು ನಮಸ್ಕರಿಸುವುದು ಅದು ನಮ್ಮ ಒಂದು ಇದನ್ನ ಗೌರವ ಸಮರ್ಪಣೆ ಮತ್ತೆ ವಿನೀತ ಭಾವ. ಗುರುಗಳು ಅಂತಂದ್ರೆ ಸದ್ಗುರುಗಳು ಭಗವಂತನ ಪ್ರತಿನಿಧಿ.
ಸೊ ಹಾಗಾಗಿ ಗುರುವು ನಮ್ಮನ್ನ ಈ ಒಂದು ಭೌತಿಕ ಆ, ಒಂದು ಜನನ ಮರಣ ಚಕ್ರದಿಂದ ನಮ್ಮನ್ನು ಪಾರ ಮಾಡಲಿಕ್ಕೆ ನಾವು ಆಧ್ಯಾತ್ಮದಲ್ಲಿ ಭಗವಂತನಿಗೆ ಹೇಗೆ ಸೇವೆ ಮಾಡಬೇಕು, ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅವರು ಅದನ್ನು ತಿಳಿಸಿ ನಮ್ಮನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಗುರುವೇ ಬೇಕು ಅಲ್ವಾ, ಸದ್ಗುರುವು. ಸೊ ಹಾಗಾಗಿ ವ್ಯಕ್ತಿ ಗೌರವ ಸಲ್ಲಿಸೋದನ್ನ ಕಲಿಬೇಕು. ವ್ಯಕ್ತಿಯು ಕೃಷ್ಣನ ದೇಗುಲದಲ್ಲಿ ಪ್ರವೇಶಿಸುವಾಗ ಎದ್ದು ನಿಲ್ಲಬೇಕು. ಸೊ ಭಗವಂತನ ದೇವಸ್ಥಾನದಲ್ಲಿ ಹೋಗುವಾಗ ಯಾವಾಗಲೂ ನಾವು ಎದ್ದು ನಿಂತ್ಕೊಂಡೇ ಹೋಗಬೇಕು, ಅಂದ್ರೆ ನಿಲ್ಲಬೇಕು. 7ನೇ ವಿಚಾರ, ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಮೆರವಣಿಗೆಗೆಂದು ಒಯ್ದಾಗ ಭಕ್ತನು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು. ಈ ಸಂಬಂಧದಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ. ಭಾರತದ ದೇವಾಲಯಗಳಲ್ಲಿ, ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ಮೂಲ ವಿಗ್ರಹವು ದೇಗುಲದ ಗರ್ಭಗುಡಿಯಲ್ಲಿರುತ್ತದೆ. ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಒಂದೆಡೆ ಇರಿಸಲಾಗುತ್ತದೆ. ಈ ಉತ್ಸವ ಮೂರ್ತಿಗಳನ್ನು ಸಂಜೆಯ ಹೊತ್ತು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸಂಪ್ರದಾಯ ಕೆಲವು ದೇವಸ್ಥಾನಗಳಲ್ಲಿ ಇದೆ. ಮೆರವಣಿಗೆಯ ಹೊತ್ತಿನಲ್ಲಿ ಉತ್ಸವ ಮೂರ್ತಿಗಳನ್ನು ಅಲಂಕೃತ ರಥದಲ್ಲೋ ಇಲ್ಲವೇ ಪಲ್ಲಕ್ಕಿಯಲ್ಲೋ ಕೂಡಿಸಿ ದೇವರ ಶಿರಗಳ ಮೇಲೆ ದೊಡ್ಡ ಛತ್ರಿಗಳನ್ನು ಸ್ಥಾಪಿಸಲಾಗಿರುತ್ತದೆ. ಮೆರವಣಿಗೆಯ ಮುಂದೆ ವಾದ್ಯದ ನಾದ ಮೊಳಗುತ್ತಿರುತ್ತದೆ. ಭಕ್ತರು ರಥವನ್ನು ಎಳೆಯುತ್ತಾರೆ, ಇಲ್ಲವೇ ಪಲ್ಲಕ್ಕಿಯನ್ನು ಹೊರುತ್ತಾರೆ. ಉತ್ಸವ ಮೂರ್ತಿಗಳ ಮೆರವಣಿಗೆಯು ಊರಿನಲ್ಲಿ ಹೋಗುತ್ತಿರುವಾಗ ಸುತ್ತಮುತ್ತಲ ಮನೆಗಳವರು ಹೊರಗಿನಿಂದ ಬಂದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಜನರು ಮೆರವಣಿಗೆಯಲ್ಲಿ ಸೇರಿಕೊಳ್ಳುವುದರಿಂದ ಇಡೀ ದೃಶ್ಯ ಮನೋಹರವಾಗಿರುತ್ತದೆ. ನೀವೆಲ್ಲರೂ ಕೂಡ ಅನೇಕ ಬಾರಿ ನೋಡಿರಬಹುದು ಅಲ್ಲವಾ, ಉತ್ಸವ ಮೂರ್ತಿಗಳು ಬರ್ತಾ ಇರೋದು ಊರಿನಲ್ಲಿ. ಹೌದು ಮಾತಾಜಿ, ನೋಡಿದೀವಿ. ಉತ್ಸವ ಮೂರ್ತಿಗಳು ಬರ್ತಾ ಇರೋದು, ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿ ಬರೋದು, ಮೆರವಣಿಗೆಯಲ್ಲಿ ಬರ್ತಕ್ಕಂಥ ರಥ ಅಲ್ವಾ. ಸೊ ಅಲ್ಲಿ ಭಗವಂತನಿಗೆ ಅದೇ ಭಗವಂತನನ್ನ ಗ್ಲೋರಿಫಿಕೇಶನ್, ಮಹಿಮೆ. ಆ ಭಗವಂತ ಬರ್ತಾ ಇರ್ಬೇಕಾದ್ರೆ ಅದು ಉತ್ಸವ ಮೂರ್ತಿ ಬರ್ತಾ ಇದೆ ಅಂತಂದ್ರೆ ತುಂಬಾ ಸಂತೋಷ ಅಲ್ವಾ. ಎಲ್ಲ ವಾದ್ಯ, ನರ್ತನ, ಆಮೇಲೆ ಪಲ್ಲಕ್ಕಿಯನ್ನು ಹೊರೋದು, ರಥವನ್ನು ಎಳೆಯುವುದು ಕಣ್ಣಿಗೆ ಒಂದು ರೀತಿ ಆನಂದ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಆ ಸಮಯದಲ್ಲಿ ನಾವು ರಥದ ಮುಂದೆ ಅಥವಾ ರಥದ ಹಿಂದೆ ಇರಬೇಕು. ಮತ್ತೆ ಉತ್ಸವ ಮೂರ್ತಿ ಬಂದಾಗ ನಾವು ಅವರಿಗೆ ಆ ಉತ್ಸವ ಮೂರ್ತಿಗೆ ಗೌರವ ಸಮರ್ಪಣೆ ಮಾಡಿ ಮತ್ತೆ ಅದಕ್ಕೆ ನೈವೇದ್ಯ ಕೊಡುವುದು ಅಲ್ವಾ. ಹೂವು, ಹಣ್ಣು, ಮತ್ತೆ ನೈವೇದ್ಯ ಎಲ್ಲ ಕೊಡ್ತಾರೆ ಅಲ್ವಾ. ಸೊ ಇದು ಏಕೆಂತಂದ್ರೆ ಇಡೀ ಅದೊಂದೇ ಅಲ್ಲ, ದೇವರು ದೇವಸ್ಥಾನವನ್ನು ಬಿಡುವಾಗ, ದೇವರು ಅಂದ್ರೆ ಉತ್ಸವ ಮೂರ್ತಿ ಅಂದ್ರೆ ವಿಗ್ರಹ ಬೇರೆ, ದೇವಸ್ಥಾನದಲ್ಲಿ ಅರ್ಚಾ ವಿಗ್ರಹ ಬೇರೆ, ಈ ಉತ್ಸವ ಮೂರ್ತಿ ಬೇರೆ ಅಲ್ವಾ, ಸಪರೇಟ್ ಇಟ್ಟಿರ್ತಾರೆ. ಈಗ ಈ ದೇವಸ್ಥಾನವನ್ನ ಬಿಡುವಾಗ ದೇಗುಲದ ಸೇವಕರು ಇಂದಿನ ಆದಾಯ, ಖರ್ಚು ಎಷ್ಟು, ಆದಾಯ ಎಷ್ಟು ಇತ್ಯಾದಿಗಳನ್ನ, ಹಣಕಾಸಿನ ವ್ಯವಹಾರನ್ನೆಲ್ಲ ದೇವರಿಗೆ ಒಪ್ಪಿಸಿರುತ್ತಾರೆ. ಯಾಕೆ ದೇವರಿಗೆ ಒಪ್ಪಿಸ್ತಾರೆ? ಹರೇ ಕೃಷ್ಣ. ಅಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಇಷ್ಟು ಇವತ್ತಿನ ದಿನ ಉತ್ಪನ್ನ ಆಗಿದೆ, ಇವತ್ತು ಇಷ್ಟು ನಾವು ಖರ್ಚು ಮಾಡಿದ್ದೇವೆ, ಇದನ್ನೆಲ್ಲ ಭಗವಂತನಿಗೆ ಅರ್ಪಿಸುತ್ತಾರೆ, ಓದಿ ಹೇಳ್ತಾರೆ. ಯಾಕೆ ಹೀಗೆ? ಅದು ನಮ್ಮದಲ್ಲ, ಅದು ದೇವೋತ್ತಮ ಪರಮ ಪುರುಷನೇ ಒಡೆಯ, ಅವನ ನಿಯಂತ್ರಣದಲ್ಲಿದೆ ಎಲ್ಲವೂ. ಅದಕ್ಕಾಗಿ ಮಾತಾಜಿ. ಅಂದ್ರೆ ಅದು ನಮ್ಮದಲ್ಲ. ಇಲ್ಲಿ ಭಗವಂತ ವ್ಯಕ್ತಿ ಅವನೇ ಒಡೆಯ. ಸೊ ಇಡೀ ವ್ಯವಸ್ಥೆಯ ಒಡೆಯ. ಸೊ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ವಸ್ತು ಭಗವಂತನಿಗೆ ಸೇರಿದ್ದು, ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಸೊ ಇಲ್ಲಿ ಈ ವಿಚಾರ ಭಾವನೆ ಏನು ಅಂತ ಕೇಳಿದ್ರೆ, ಎಲ್ಲ ಖರ್ಚು ವೆಚ್ಚ ಪಟ್ಟಿ ಎಲ್ಲ ಭಗವಂತನಿಗೆ ಓದ್ತಾರೆ. ಯಾಕೆ ಕೇಳಿದ್ರೆ, ಅಂದ್ರೆ ಇಡೀ ವ್ಯವಸ್ಥೆಗೆ ಒಡೆಯ ಅಂದ್ರೆ ಮಾಸ್ಟರ್ ಭಗವಂತ. ಇಲ್ಲಿ ಪುರೋಹಿತರು ಹಾಗೂ ಇತರ ಸೇವಕರು ಅವನ ದಾಸ ಎಂಬುದು ಇಲ್ಲಿನ ಭಾವ. ಭಗವಂತ ನಿನಗೆ ಇದೆಲ್ಲ ಸೇರಿದ್ದು, ನಿಮ್ಮ ದಾಸರು ಇದಿಷ್ಟಿಷ್ಟು ಕೆಲಸ ಮಾಡಿದ್ದೇವೆ ನಾವು, ಇಷ್ಟು ಖರ್ಚಾಗಿದೆ, ಇಷ್ಟು ಆದಾಯ ಬಂದಿದೆ ದೇವಸ್ಥಾನದ್ದು. ಈ ನಡಾವಳಿಯು ಬಹು ಪುರಾತನವಾದದ್ದು, ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. ಸೊ ಇಲ್ಲಿ ಹಾಗಾಗಿ ಇದರಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ದೇವರು ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ನಾನೊಂದು
ನಿಮಗೆ ಇದನ್ನ ವಿಡಿಯೋ ಆಮೇಲೆ ಶೇರ್ ಮಾಡ್ತೇನೆ, ಇದು ತರಗತಿ ಇದು ಮುಗಿಸಿದ ಮೇಲೆ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಜನರು ಈಗ ಎಲ್ಲರೂ ಕೂಡ ಉತ್ಸವ ಮೂರ್ತಿ ಬಂದಾಗ ನಾವು ಮೆರವಣಿಗೆಯಲ್ಲಿ ಸೇರ್ಕೋಬೇಕು ಅಲ್ವಾ? ಹೌದು ಮಾತಾಜಿ. ಅದು ನಾವು ಭಗವಂತನ ಉತ್ಸವ ಮೂರ್ತಿ ಬಂತು, ಪಲ್ಲಕ್ಕಿ ಬಂತು, ಆಮೇಲೆ ಒಂದು ದೇವಸ್ಥಾನ ರಥ ಬರ್ಕೊಂಡು ಬೀದಿಯಲ್ಲಿ ಬರ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಸೇರ್ಬೇಕು. ಆಮೇಲೆ ಹೇಳ್ತಾರೆ 8ನೇ ಅಂಶ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಿ ನನಗೆ ಸೌಂಡ್ ಬರ್ತದೆ. ಎಲ್ಲರೂ ನೀವು ಅನ್ಮ್ಯೂಟ್ ಆಗಿದ್ದಾಗ ಎಲ್ಲಿಂದನೂ ನಮಗೆ ಸೌಂಡ್ ಬರ್ತದೆ. ಹರೇ ಕೃಷ್ಣ. ಭಕ್ತನೊಬ್ಬನು ವಿಷ್ಣು ದೇವಸ್ಥಾನಕ್ಕೆ ಕನಿಷ್ಠ 1 ಬಾರಿ 2 ಸಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಭೇಟಿ ಕೊಡಬೇಕು. 1 ಸಾರಿ ಅಥವಾ 2 ಸಾರಿ ದೇವಸ್ಥಾನ ನಿತ್ಯ ಭೇಟಿ ಕೊಡಬೇಕು. ಇಲ್ಲಿ ಈ 64 ಅಂಶಗಳು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಭಗವಂತನ ಜೊತೆ ನಮ್ಮ ಸಂಬಂಧ, ನಮ್ಮ ಇದನ್ನ ನಿರಂತರವಾಗಿರ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ನಾವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೇವೆ ಪ್ರತಿನಿತ್ಯ ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ 1 ಸಾರಿ ಮತ್ತೆ ಸಂಜೆ, ಹೀಗೆ 2 ಸಾರಿ ಭೇಟಿ ಕೊಡಬೇಕು. ಭಗವಂತನ ದರ್ಶನವನ್ನು ಪಡ್ಕೊಳ್ಬೇಕು. ಭಗವಂತ ಯಾವಾಗಲೂ ನಾವು ಭಗವಂತನ ದರ್ಶನ ಪಡ್ಕೊಂಡಾಗ ಭಗವಂತನ ದೃಷ್ಟಿ ಭಗವಂತ ನಮ್ಮನ್ನು ನೋಟಿಸ್ ಮಾಡ್ತಾನೆ, ಬಂದಿದ್ದಾನೆ. ಹಾಗಾಗಿ ಆ ಭಗವಂತನ ಒಂದು ದರ್ಶನ ಭಾಗ್ಯ ನಮಗೆ ಸಿಕ್ಕಿದರೆ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತೆ. ಹಾಗಾಗಿ ಭಗವಂತನ ಆ ಶ್ರೀಮೂರ್ತಿ ದರ್ಶನವನ್ನು ನಾವು ಮಾಡ್ತಾ ಇರಬೇಕು. ಈ ಪದ್ಧತಿಯನ್ನು ವೃಂದಾವನದಲ್ಲಿ ಬಹುಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಸೊ ಹಾಗಾಗಿ ವೃಂದಾವನದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಹಾಗೂ ಸಂಜೆ ಹೊತ್ತು ಬೇರೆ ಬೇರೆ ದೇವಸ್ಥಾನಗಳು ಹೋಗ್ತಾರೆ ವೃಂದಾವನದಲ್ಲಿ. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ, ಹಾಗೆ ಹೋಗುವಾಗ ರಸ್ತೆಯಲ್ಲಿ ಜನಜಂಗುಳಿ ವಿಶೇಷವಾಗಿರುತ್ತೆ. ವೃಂದಾವನದಲ್ಲಿ 5,000 ದೇವಾಲಯಗಳಿವೆ ನೋಡಿ. ಆ ಭಗವಂತ ಲೀಲೆ ಮಾಡಿದ ಸ್ಥಳ ವೃಂದಾವನ. ಸೊ ಹಾಗಾಗಿ ಈ ವೃಂದಾವನದಲ್ಲಿ 5,000ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಸಾಧ್ಯ ಇಲ್ಲ. ಸೊ ಅದೇನೋ ಸರಿ, ಆದರೆ ಗೋಸ್ವಾಮಿಗಳು ಸ್ಥಾಪಿಸಿದ ಕನಿಷ್ಠ 12 ದೊಡ್ಡ ಮುಖ್ಯ ದೇವಾಲಯಗಳಿವೆ ಮತ್ತು ಅವುಗಳಿಗೆ ಹೋಗಬೇಕು. ರೂಪ ಗೋಸ್ವಾಮಿಯವರು ಏನು ಹೇಳ್ತಾರೆ ಇಲ್ಲಿ, ಈ ರೀತಿ 12 ದೇವಸ್ಥಾನ ಇದೆ, ಅದಕ್ಕೆ ಹೋಗ್ಬೇಕು ಅಂತ ಶಿಲ ಪ್ರಭುಪಾದರು ನಮ್ಗೆ ಹೇಳ್ತಾರೆ. ಸೊ ಹಾಗಾಗಿ ಕನಿಷ್ಠ 3 ಬಾರಿ ಆದರೂ ದೇವಾಲಯಕ್ಕೆ ಪ್ರದಕ್ಷಿಣೆ ಸುತ್ತಬೇಕು. ಕನಿಷ್ಠ 3 ಬಾರಿ ಪ್ರದಕ್ಷಿಣೆ ಸುತ್ತಲಿಕ್ಕೆ ಬೇಕಾದ ಅನುಕೂಲ ಎಲ್ಲ ದೇವಸ್ಥಾನಗಳಲ್ಲಿ ಇರುತ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ದೇವಾಲಯದಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕು ಕನಿಷ್ಠ 3 ಬಾರಿ. ಯಾಕೆ ಅಂತಂದ್ರೆ ನಾವು ಈ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದಾಗ ನಮ್ಮ ಪಾಪಗಳು ಸವಿಯುತ್ತೆ. ಇಲ್ಲಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಮೇಲೆ ಕೆಳಗೆ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ಅಯ್ಯೋ, ಅಲ್ಲಿ ಊರ್ಧ್ವಲೋಕ, ಅಧೋಲೋಕ, ಮಧ್ಯಲೋಕ ಎಲ್ಲ ಲೋಕಗಳಲ್ಲಿಯೂ ಜನ್ಮ ತಗೊಳ್ತಾ ಇದ್ದೇವೆ ಅಲ್ವಾ? ಹುಟ್ಟು ಸಾವಿನ ಚಕ್ರ. ಸೊ ಅದಕ್ಕೆ ಹೋಗ್ಬೇಕು ಅಂದ್ರೆ ಭಗವಂತನ ದೇವಸ್ಥಾನದಲ್ಲಿ ನಾವು ಪ್ರದಕ್ಷಿಣೆಯನ್ನ ಹಾಕಬೇಕು ಕನಿಷ್ಠ 3 ಬಾರಿ. ಸೊ ಕೆಲವರು 3ಕ್ಕಿಂತ ಹೆಚ್ಚು ಬಾರಿ, 10 ಬಾರಿ, 15 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಇದು ಅವರವರು ಮಾಡಿಕೊಂಡ ಸಂಕಲ್ಪವನ್ನು ಅವಲಂಬಿಸಿರುತ್ತೆ. ಸೊ ಹಾಗಾಗಿ ನಾವು ಸಂಕಲ್ಪ ಮಾಡಿದ ಹಾಗೆ ಭಗವಂತನ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಗೋಸ್ವಾಮಿಗಳು ಗೋವರ್ಧನ ಗಿರಿಯ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಇದನ್ನ ನಾವು ನೋಡ್ಬೇಕು. ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಅವರುಗಳು ಏನ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡ್ತಾ ಇದ್ರಂತೆ. ಗೋವರ್ಧನ ಗಿರಿ ತುಂಬಾ ದೊಡ್ಡದು, 20 ಕಿಲೋಮೀಟರ್ಗಿಂತ ಹೆಚ್ಚಿದೆ ಅದು. ಸೊ ಅದನ್ನ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಸೊ ಗೋವರ್ಧನ ಗಿರಿ ಯಾಕೆ ಅಂತಂದ್ರೆ ಗೋವರ್ಧನ ಗಿರಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ? ಗೋವರ್ಧನ ಗಿರಿಧಾರಿ, ಗೋವರ್ಧನ ಹೇಳೋದು ಭಗವಂತನೇ, ಆ ಗೋವರ್ಧನ ಗಿರಿ ಹೇಳೋದು ಭಗವಂತನೇ. ಸೊ ಹಾಗಾಗಿ ಆ ಗೋವರ್ಧನ ಗಿರಿ, ಆ ಭಗವಂತ ತನ್ನ ಎಡಗೈ ಕಿರುಬೆರಳಲ್ಲಿ 7 ವರ್ಷದ ಬಾಲಕ ಕೃಷ್ಣ ಅಲ್ವಾ, ಎತ್ತಿ 7 ಹಗಲು 7 ರಾತ್ರಿ ಅದನ್ನ ಹಿಡಿದಿದ್ದಾನೆ ಅಲ್ಲಿ ವೃಂದಾವನ ವಾಸಿಗಳನ್ನ ರಕ್ಷಣೆ ಕೊಡ್ಲಿಕ್ಕಾಗ. ಯಾಕೆಂದ್ರೆ ಇಂದ್ರ ಅಲ್ಲಿ ದೊಡ್ಡ ಒಂದು ಮಳೆ ಬರೆಸಿಬಿಟ್ಟಿದ್ದ, ಸಂವರ್ತಕ ರೈನ್ಸ್. ಅದರಿಂದ ಆ ಒಂದು ವೃಂದಾವನ ವಾಸಿಗಳಿಗೆ ತುಂಬಾ ಪ್ರವಾಹ ಬಂದಂಗಾಗಿತ್ತು. ಅದನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಕೊಡೆಯ ತರ ಎತ್ತಿ ಹಿಡಿದಿದ್ದ ಗೋವರ್ಧನ ಗಿರಿಯೇ.
ಗೋವರ್ಧನಗಿರಿ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಅದಕ್ಕೆ ಪ್ರದಕ್ಷಿಣೆ ಆಗ್ತಾ ಇದ್ರು. ಸೊ ಇಡೀ ವೃಂದಾವನ ಕ್ಷೇತ್ರಕ್ಕೂ ಪ್ರದಕ್ಷಿಣೆ ಮಾಡಬೇಕು, ವೃಂದಾವನ ಕ್ಷೇತ್ರಕ್ಕೆ. ಯಾಕೆಂದ್ರೆ ಧಾಮ, ವೃಂದಾವನ ಧಾಮ ಬೇರೆ ಅಲ್ಲ, ಧಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸೊ ಹಾಗಾಗಿ ವೃಂದಾವನ ಕ್ಷೇತ್ರಕ್ಕೆ ನಾವು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದಲ್ಲಿ ನಿಯಂತ್ರಕ ತತ್ವಗಳ ಅನುಸಾರ ಪೂಜೆಯನ್ನು ಮಾಡಬೇಕು. ದೇವರಿಗೆ ಆರತಿ ಮಾಡುವುದು, ನೈವೇದ್ಯ ಸಮರ್ಪಣೆ ಮಾಡುವುದು, ವಿಗ್ರಹಕ್ಕೆ ಅಲಂಕಾರ ಮಾಡುವುದು ಇತ್ಯಾದಿ ಕ್ರಮಗಳನ್ನು ತಪ್ಪದೇ ಮಾಡಬೇಕು. ಅಂದರೆ ದೇವಸ್ಥಾನದಲ್ಲಿ ಮಾಡ್ತಕ್ಕಂತಹ ಎಲ್ಲ ಸೇವೆ. ಸೊ ದೇವಸ್ಥಾನದಲ್ಲಿ ಹೇಗೆ ಮಾಡಬೇಕು? ನಾರದ ಪಂಚರಾತ್ರ ವಿಧಿ ಪ್ರಕಾರ ಮಾಡ್ತಾರೆ. ನಾರದ ಪಂಚರಾತ್ರ ವಿಧಿ ಅಂದರೆ ಆರತಿ ಮಾಡೋದು, ಅಂದರೆ ಸಮಯ ಸಮಯಕ್ಕೆ ಆರತಿ ಮಾಡೋದು. ಅಂದರೆ ಬೆಳಿಗ್ಗೆ 4:00 ಮಂಗಳಾರತಿ ಆಗುತ್ತೆ, ಆಮೇಲೆ ದರ್ಶನಾರತಿ ಆಗುತ್ತೆ, ಮತ್ತೆ 7:30 ಸುಮಾರು ದರ್ಶನಾರತಿ ಆಗುತ್ತೆ, ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಭೋಗ ಆರತಿ ಆಗುತ್ತೆ, ಸಂಜೆಗೆ ಸಂಧ್ಯಾರತಿ ಆಗುತ್ತೆ, ರಾತ್ರಿ ಅದು ರಾತ್ರಿಯಲ್ಲಿ ಶಯನಾರತಿ ಆಗುತ್ತೆ. ಸೊ ಅದನ್ನು ಮಾಡಬೇಕು. ನೈವೇದ್ಯವನ್ನ ಸಮಯ ಸಮಯಕ್ಕೆ ಕೊಡಬೇಕು, ದೇವರಿಗೆ ಭೋಗವನ್ನು ಮಾಡಿ ಅದನ್ನು ಸಮರ್ಪಿಸಬೇಕು. ಮತ್ತೆ ವಿಗ್ರಹಕ್ಕೆ ಅಲಂಕಾರ ಮಾಡಬೇಕು. ಇದನ್ನು ನೀವು ವಿಗ್ರಹ ಅಲಂಕಾರನ ನೀವು ಇಸ್ಕಾನ್ ದೇವಸ್ಥಾನಗಳಲ್ಲಿ ತುಂಬಾ ಸುಂದರವಾಗಿ ಮಾಡ್ತಾರೆ. ಅದರಲ್ಲಿ ಅಲಂಕಾರವನ್ನ ನೀವು ನೋಡಬಹುದು. ಸೊ ಇದನ್ನೆಲ್ಲ ಕ್ರಮ ತಪ್ಪದೇ ಮಾಡಬೇಕು. ಅಂದ್ರೆ ಇದೆಲ್ಲ ಭಗವಂತನಿಗೆ ಇದು ಸೇವೆ. ಅರ್ಚಾ ವಿಗ್ರಹಗಳಿಗೆ ವ್ಯಕ್ತಿಯು ವೈಯಕ್ತಿಕ ಸೇವೆ ಸಲ್ಲಿಸಬೇಕು. ಅರ್ಚಾ ವಿಗ್ರಹಗಳಿಗೆ ವೈಯಕ್ತಿಕವಾಗಿ ನಾವು ಸೇವೆ ಸಲ್ಲಿಸಬೇಕು. ಇಲ್ಲಿ ಹಾಡಬೇಕು ಅಂತ ಇದೆ. ಸೊ ಹಾಡಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ? ಹರೇ ಕೃಷ್ಣ. ಇಲ್ಲಿ ಭಗವಂತನಿಗೆ ನಾವು ಹಾಡು ಹೇಳಬೇಕು. ಅಂದ್ರೆ ಭಗವಂತನ ನಾವು ಹಾಡು ಹೇಳಿ ಭಗವಂತನ ಆನಂದಕ್ಕಾಗಿ ಹೇಳ್ತಕ್ಕಂತ ಹಾಡುಗಳು ಅಲ್ವಾ? ಹೌದು ಮಾತಾಜಿ. ಭಗವಂತನ ಆನಂದಕ್ಕಾಗಿ ಹೇಳ್ತಕ್ಕಂತ ಹಾಡುಗಳು. ಹಾಡುಗಳನ್ನು ಹೇಳಬೇಕು. ಮತ್ತೆ ಸಂಕೀರ್ತನೆಯನ್ನ ಮಾಡಬೇಕು. ನೋಡಿ, ಹಾಡುಗಳು ಈಗೆಲ್ಲ ಒಂದು ಒಳ್ಳೊಳ್ಳೆ ಹಾಡುಗಳಿರುತ್ತೆ, ಪ್ರಾರ್ಥನಾ ಹಾಡುಗಳು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಸುಂದರವದನನೇ ನಂದ ಗೋಪನ ಕಂದ ಇಂದಿರಾರಮಣ ಗೋವಿಂದ ನೊಂದೆನಯ್ಯಾನ ಭವಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು ಕಂದನೆಂತ್ಯನ್ನ ಕುಂದುಗಳೆಣಿಸದೆ ತಂದೆ ಕಾಯೋ ಕಂದರ್ಪ ಜನಕನೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮೂಢತನದಿ ಬಲು ಹೇಡಿ ಜೀವನನಾಗಿ ದೃಢ ಭಕ್ತಿ ಮಾಡಲಿಲ್ಲವೋ ಹರಿಯೇ ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ ಗಾಡಿಕಾರ ಕೃಷ್ಣ ಬೇಡಿಕೊಂಬೆನೋ ನಿನ್ನ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ ದಾರುಣಿಯೊಳು ಬಹುಬಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರೂ ಕಾಯುವರಿಲ್ಲ ಸೇರಿದೆ ನಿನಗಯ್ಯ ಧೀರವೆಡು ಗೋಪಾಲ ಪಾರುಗಾಣಿಸೋ ಹರಿಯೇ ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರೋ ಮುಕುಂದನೇ. ಹರೇ ಕೃಷ್ಣ. ನನಗೆ ಹಾಡಲಿಕ್ಕೆ ಬರಲ್ಲ, ಸುಮ್ಮನೆ ಹಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್, ಪ್ರೇರಣೆ. ಸೊ ಹಾಗಾಗಿ ಭಗವಂತನ ಎದುರು ನಾವು ತುಂಬ ಒಂದು ಆರ್ತತೆಯಿಂದ ನಾವು ಹಾಡಬೇಕು. ಹರೇ ಕೃಷ್ಣ.
ಪ್ರತಿನಿತ್ಯ ಹಾಡುಗಳು, ದಾಸರ ಹಾಡುಗಳು ಬೇಕಾದಷ್ಟಿವೆ ಅಲ್ವಾ, ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದು ಅಲ್ವಾ. ಹೌದು ಮಾತಾಜಿ. ಕೃಷ್ಣ ಸಂಕೀರ್ತನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಬ್ಬರು ಸಂಕೀರ್ತನೆ ಮಾಡ್ಬೇಕಾದ್ರೆ ಒಬ್ಬರು ಹೇಳೋದು, ಆಮೇಲೆ ಉಳಿದವರು ಅದನ್ನ ರಿಪೀಟ್ ಮಾಡೋದು, ಇದು ಸಂಕೀರ್ತನೆ. ಸೊ ಹಾಗಾಗಿ ಇದನ್ನ ಒಂದಕ್ಕಿಂತ ಹೆಚ್ಚು ಜನ ಬೇಕಾಗತ್ತೆ. ಸೊ ಆಗ ಒಬ್ಬರು ಹೇಳೋದು, ಲೀಡ್ ಸಿಂಗರ್, ಆಮೇಲೆ ಅದನ್ನು ರಿಪೀಟ್ ಮಾಡೋದು. ಆಮೇಲೆ ಮಂತ್ರಗಳನ್ನು ಉಚ್ಚರಿಸಬೇಕು, ಇದು ಬಹಳ ಮುಖ್ಯವಾದದ್ದು. ಮಂತ್ರಗಳ ಪಟ್ಟಿಯೇ ಇದೆ. ವೈಷ್ಣವ ಆಚಾರ್ಯರ ಕೀರ್ತನೆಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನು ನೀವು ಕೊಂಡ್ಕೊಳ್ಳಿ. ಅದರಲ್ಲಿ ತುಂಬ ಮಂತ್ರಗಳಿದೆ, ಎಲ್ಲವೂ ಇದೆ, ಹಾಡುಗಳು, ಮಂತ್ರಗಳು, ಕೀರ್ತನೆಗಳು ಎಲ್ಲ ಇದೆ. ಸೊ ಇಲ್ಲಿ ಪ್ರಣಾಮ ಮಂತ್ರಗಳನ್ನು ನಾವು ಹೇಳಬೇಕು. ಗುರು ಪ್ರಣಾಮ ಮಂತ್ರ, ಆಮೇಲೆ ಮಂಗಳಾಚರಣ ಎಲ್ಲ ಇದೆ ಇದರಲ್ಲಿ. ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರ ಎಲ್ಲ ಇದೆ. ಸೊ ಇಲ್ಲಿ ಒಂದು ಮಂತ್ರ ಅಂದರೆ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇದು ಗುರು ಪ್ರಣಾಮ ಮಂತ್ರ. ರೂಪ ಪ್ರಣಾಮ ಮಂತ್ರ ಅಂದರೆ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಪದಾನ್ ಸ್ವಪದಾಂತಿಕಂ. ಆಮೇಲೆ ಇಲ್ಲಿ ಪ್ರಭುಪಾದ ಪ್ರಣಾಮ ಮಂತ್ರ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನೀತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಹೀಗೆ ಎಲ್ಲ ಪ್ರಣತಿ ಮಂತ್ರಗಳು, ಪ್ರಣಾಮ ಮಂತ್ರಗಳು ಇವೆ. ವೈಷ್ಣವ ಪ್ರಣಾಮ ಮಂತ್ರ ಇದೆಲ್ಲ ನಾವು ಕಲ್ತ್ಕೋಬೇಕು. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗೌರಾಂಗ ಪ್ರಣಾಮ ಮಂತ್ರ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹಾಗೆ ಪ್ರಣಾಮ ಮಂತ್ರಗಳು ಇದೆ. ಆಮೇಲೆ ತುಳಸಿ ಮಂತ್ರ ಇದೆ. ತುಳಸಿ ಪ್ರಣಾಮ ಮಂತ್ರ ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತ್ಯೈ ನಮೋ ನಮಃ. ಇಂಥ ಎಲ್ಲ ಮಂತ್ರಗಳನ್ನು ಕೂಡ ಹಾಡಬೇಕು, ಉಚ್ಚರಿಸಬೇಕು, ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಇಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅಂತಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅಂದ್ರೆ ಹರೇ ಕೃಷ್ಣ. ನಾವು ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಬೇಕು ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ, ದೇವರಿಗೆ ಧನ್ಯವಾದಗಳು ಹೇಳೋದಕ್ಕೆ ಪ್ರಾರ್ಥನಾ ಸಲ್ಲಿಸ್ಬೇಕಲ್ವಾ ಮಾತಾಜಿ? ದೇವರಿಗೆ ಧನ್ಯವಾದಗಳು, ನಮ್ಗೆ ಇಷ್ಟೆಲ್ಲ ಕೊಟ್ಟಿ ಅವ್ರಿಗೆ ಕರುಣೆ ತೋರಿಸಿರೋದಕ್ಕೆ ಧನ್ಯವಾದ ಹೇಳೋದಕ್ಕೆ ಪ್ರಾರ್ಥನೆ ಮಾಡೋದು ಮಾತಾಜಿ ಅಂತ ಅನ್ಕೊಂಡಿದೀನಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವಂತನ ನಾಮ ಗುಣ ರೂಪಗಳನ್ನ ನಾವು ಹೊಗಳಿ ಹಾಡಬೇಕಲ್ವಾ ಮಾತಾಜಿ? ಅಂದ್ರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರಾರ್ಥನೆ ಅಂತಂದ್ರೆ ಅದು ಆತ್ಮ ಪರಮಾತ್ಮನಿಗೆ ಕೇಳ್ತಕ್ಕಂಥ, ಭಗವಂತನಿಗೆ ನಾವು ಅದನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಭಗವಂತನ ಜೊತೆ ನಮ್ಮ ಸಂದೇಶ ಭಗವಂತನಿಗೆ, ಅಂದ್ರೆ ನಾವು ಸಂದೇಶ ಕಳಿಸೋದು ಭಗವಂತನಿಗೆ. ನಾವು ಪ್ರಾರ್ಥನೆ ಅಂದ್ರೆ ನಮ್ಮ ಸಂದೇಶ. ಸೊ ಹಾಗಾಗಿ ಅದು ನಮ್ಮ ಒಂದು ಇದು ಅಂದ್ರೆ ಭಗವಂತನಿಗೆ ನಾವು ನಮ್ಮ ಒಂದು ಗ್ರ್ಯಾಟಿಟ್ಯೂಡ್, ಅದಕ್ಕೆ ಏನ್ ಹೇಳ್ತಾರೆ, ನಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು. ಸೊ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಲ್ವಾ? ಇಷ್ಟೊಂದು ನಮಗೆ ಎಲ್ಲದನ್ನು ಕೊಟ್ಟಿದ್ದಾನೆ ಭಗವಂತ. ಸೊ ಹಾಗಾಗಿ ಮೊಟ್ಟ ಮೊದಲು ನಾವು ಪ್ರಾರ್ಥನೆ ಸಲ್ಲಿಸ್ಬೇಕಾದ್ರೆ ಏನಂತ ನಾವು ನೋಡೋಣ. ಮೊದಲು ಪ್ರಾರ್ಥನೆ ಸಲ್ಲಿಸಬೇಕಾದ್ರೆ ಭಗವಂತನನ್ನ ನಾವು ಗ್ಲೋರಿಫಿಕೇಶನ್, ಅವನ ಮಹಿಮೆಗಳನ್ನು ಹಾಡ್ಬೇಕಂತೆ. ಅರ್ಜುನ ಆ ಥರ ಹೇಳ್ತಾ ಇದ್ದ. ಅರ್ಜುನ ಯಾವ ಥರ ಪ್ರಾರ್ಥನೆ ಮಾಡ್ತಾ ಇದ್ದ ಅಂದ್ರೆ ನೋಡಿ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಓ ನೀನು, ಅರ್ಜುನ ಹೇಳ್ತಾನೆ, ನೀನು ದೇವೋತ್ತಮ ಪರಮ ಪುರುಷ, ನೀನು ಪರಂಧಾಮ, ನೀನು ಪವಿತ್ರ, ನೀನು ಪರಿಪೂರ್ಣ, ನೀನು ನಿತ್ಯ, ನೀನು ದಿವ್ಯ, ನೀನು ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠ. ಭಗವಂತನನ್ನು
ಏನು ಹೇಳೋದು, ಗ್ಲೋರಿಫಿಕೇಶನ್. ಅದೇ ಹೇಳ್ತಾನೆ, ತ್ವಮ ಆದಿದೇವ ಪುರುಷ ಪುರಾಣಸ್ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಹೀಗೆ ಅವರು ಭಗವಂತನನ್ನ ಗ್ಲೋರಿಫಿಕೇಶನ್ ಮಾಡೋದು. ಅಂದರೆ ನೀನು ಆ ದೇವೋತ್ತಮ ಪರಮ ಪುರುಷ, ನೀನು ಪುರಾಣ ಪುರುಷ, ನೀನು ಈ ವಿಶ್ವದ ಕಟ್ಟಕಡೆಯ ಆಶ್ರಯ ತಾಣ, ನೀನು ಎಲ್ಲವನ್ನೂ ನೀನು ತಿಳಿದವನು. ಆಮೇಲೆ ಏನು ತಿಳಿಲಿಕ್ಕೆ ಸಾಧ್ಯ ಇದೆ ಅದೆಲ್ಲವೂ ನೀನೇ ಅಂತ ಹೇಳಿ ಆ ಭಗವಂತನಿಗೆ ನಾವು ಗ್ಲೋರಿಫಿಕೇಶನ್ ಮಹಿಮೆಗಳನ್ನು ಹಾಡಬೇಕು. ಆಮೇಲೆ ಭಗವಂತನಿಗೆ ನಮಸ್ಕಾರ, ನಿನಗೆ ಸಹಸ್ರಾರು ನಮಸ್ಕಾರಗಳನ್ನು ಮಾಡ್ತೇನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡಿ, ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಿನಗೆ ಅನೇಕ ಬಾರಿ, ಸಾವಿರಾರು ಬಾರಿ ನಾನು ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ ಅಂತ ನಮಸ್ಕಾರಗಳನ್ನ ಸಲ್ಲಿಸಬೇಕು. ಆಮೇಲೆ ನಮಸ್ಕಾರಗಳನ್ನು ಸಲ್ಲಿಸಿ ಆಮೇಲೆ ನಾವು ನಮ್ಮದು ಅಪರಾಧ ಕ್ಷಮಾಪಣೆ, ನಾವು ಎಷ್ಟೋ ಅಪರಾಧಗಳನ್ನು ಮಾಡಿರ್ತೇವೆ ಅಲ್ವಾ, ನಾವು ಎಷ್ಟೋ ಪಾಪಗಳನ್ನು ಕೂಡ ಮಾಡಿರ್ತೇವೆ ಅಲ್ವಾ. ಹೌದು ಮಾತಾಜಿ. ಅದನ್ನ ನಮಗೆ ಕ್ಷಮಿಸು ಅಂತ ಕೇಳಬೇಕು. ನಮ್ಮಲ್ಲಿ ನಾನು ಮಾಡ್ತಿರ್ತಕ್ಕಂಥ ಎಷ್ಟೋ ಅಪರಾಧಗಳನ್ನ ನನ್ನನ್ನು ನೀನು ಕ್ಷಮಿಸು ಅಂತ ಅದನ್ನ ನಾವು ಕೇಳಬೇಕು. ಅದಕ್ಕೆ ಅವನು ಹೇಳ್ತಾನೆ, ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ. ಓ ಕೃಷ್ಣ, ನಿನ್ನನ್ನ ಕೃಷ್ಣ ಯಾದವ, ನೀ ನನ್ನ ಗೆಳೆಯ ಅಂತ ಅಲ್ಲ, ನಾನು ನಿನಗೆ ಸಂಬೋಧನೆ ಮಾಡಿಬಿಟ್ಟಿದ್ದೇನೆ, ನಿನಗೆ ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ಅರ್ಜುನ. ನನಗೆ ನಿನ್ನನ್ನು ನಾನು ಭಗವಂತ ಅಂತ ನನಗೆ ಗೊತ್ತಾಗ್ತಾ ಇದೆ ಈಗ ಅಂತ ಹೇಳ್ತಾನೆ. ಸೊ ಅದೇ ಥರ ನಾವು ಎಷ್ಟೋ ಅಪರಾಧಗಳನ್ನು ಮಾಡಿರ್ತೇವೆ ಅಲ್ವಾ. ಅರ್ಜುನ ಶುದ್ಧ ಭಕ್ತ, ಅವನೇನೋ ಅಪರಾಧ ಮಾಡಿಲ್ಲ, ಅವನು ಭಗವಂತನ ನಿತ್ಯ ಸಂಗಾತಿ ಅವನು, ಆದರೂ ಆ ಥರ ಹೇಳ್ತಾನೆ. ಸೊ ನಾವು ಭಗವಂತನನ್ನ ನಮ್ಮ ಕ್ಷಮೆಯನ್ನು ಬೇಡಬೇಕು ಅಪರಾಧಕ್ಕೆ. ಆಮೇಲೆ ನಾವು ಬೇಡ್ಕೊಳ್ಬೇಕು ಏನಂತ, ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಕೊಡು, ನಮ್ಮ ಪ್ರಾರ್ಥನೆ ಆ ಥರ ಇರಬೇಕು. ಸೊ ಅದನ್ನ ಪ್ರಾರ್ಥನೆಗಳನ್ನ ನಾವು ಸಲ್ಲಿಸಬೇಕು. ಮತ್ತೆ ಮುಖ್ಯವಾದ ಪ್ರಾರ್ಥನಾ ಪದ್ಯಗಳನ್ನು ಹಾಡಬೇಕು. ಅಂದ್ರೆ ಯಾವಾಗಲೂ ಪ್ರಾರ್ಥನಾ ಪದ್ಯಗಳು, ಮುಖ್ಯವಾದ ಪ್ರಾರ್ಥನಾ ಪದ್ಯಗಳು ಅಂದ್ರೆ ಈಗ ಎಷ್ಟೋ ಪ್ರಾರ್ಥನಾ ಪದ್ಯಗಳಿದೆ, ವೈಷ್ಣವರ ದೈನಂದಿನ ಕೀರ್ತನೆಗಳಿದೆ. ಅಂದ್ರೆ ಬೆಳಿಗ್ಗೆ ನಾವು ಮಂಗಳಾರತಿನಲ್ಲಿ ಗುರುವಾಷ್ಟಕ ಹೇಳ್ತೇವೆ, ಸಂಸಾರದ ವಾನಲ ಲೀಡಲೋಕ ತ್ರಾಣಾಯ ಕಾರುಣ್ಯ ಘನಾಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ. ಹೀಗೆ ಅದು 8 ಶ್ಲೋಕಗಳಿವೆ. ಆಮೇಲೆ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆಮೇಲೆ ನಮಗೆ ತುಳಸಿ ಪ್ರಾರ್ಥನೆ ಇದೆ. ಸೊ ಹೀಗೆ ಪ್ರಾರ್ಥನಾಗಳನ್ನ ನಾವು ಪದ್ಯಗಳನ್ನ ಹಾಡಬೇಕು, ಪ್ರಾರ್ಥನಾ ಪದ್ಯಗಳನ್ನ ಹಾಡಬೇಕು. ಆಮೇಲೆ ವ್ಯಕ್ತಿಯು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಸೊ ಹಾಗಾಗಿ ಪ್ರಾರ್ಥನಾ ಪದ್ಯಗಳನ್ನು ಹಾಡಬೇಕು. ಆಮೇಲೆ ಪ್ರಸಾದ, ಈ ಪ್ರಸಾದ ಹೇಳೋದು ಬಹಳ ಮುಖ್ಯವಾದದ್ದು, ಪ್ರಸಾದ ಸೇವನೆ ಅಲ್ವಾ. ಈಗ ಈ ಪ್ರಸಾದ ಸೇವನೆ ಹೇಳ್ತಕ್ಕಂಥದ್ದು ಇದು ಈ ಇಸ್ಕಾನ್ ಹೇಳೋದು ಅದು ಪ್ರಸಾದದ ಒಂದು ಮರ್ಸಿ ಮೂಮೆಂಟ್. ಪ್ರಸಾದ ಹೇಳೋದು ತುಂಬಾ ಭಗವಂತನ ಒಂದು ಅನುಗ್ರಹ ಈ ಪ್ರಸಾದದ ಮೂಲಕ ನಮಗೆ ಸಿಕ್ಕತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಸೊ ಆ ಪ್ರಸಾದದ ಮೂಲಕ ನಮಗೆ ಸಿಕ್ಕತ್ತೆ. ಸೊ ಅದರಿಂದ ಆ ಪ್ರಸಾದವನ್ನ ನಾವು ಸ್ವೀಕರಿಸಬೇಕು. ಪ್ರಸಾದವನ್ನ ಹೇಗೆ ಅಂತಂದ್ರೆ ನಾವು ಪೂಜಾ ವೇದಿಕೆ ಮೇಲೆ ಎಲ್ಲಿ ಏನು ಅರ್ಪಿಸ್ತೇವೆ ಅದೆಲ್ಲವೂ ಪ್ರಸಾದ ಆಗತ್ತೆ. ಪ್ರಸಾದ ಅಂತಂದ್ರೆ ಅಲ್ಲಿ ಹೂವು, ಧೂಪ, ನೀರು, ಆಹಾರ ಎಲ್ಲವೂ ಭಗವಂತನಿಗೆ ಪ್ರಸಾದವಾಗುತ್ತೆ. ಈಗ ನಾವು ಹೂವನ್ನು ಹಾಕಿದ್ದನ್ನ ನಾವು ಈಗ ನೋಡಿದೀವಿ, ಹೂವನ್ನು ಸ್ವೀಕಾರ ಮಾಡೋದು ಕೂಡ ಪ್ರಸಾದ. ಆಮೇಲೆ ಭಗವಂತನಿಗೆ ದೀಪವನ್ನ ನಾವು ತೋರಿಸಿ ಆರತಿ ಮಾಡ್ತೇವೆ, ಅದು ಕೂಡ ಪ್ರಸಾದ. ಸೊ ಪ್ರಸಾದ. ಆಮೇಲೆ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ದೇವರಿಗೆ ನೈವೇದ್ಯ ಮಾಡಿದ ತಟ್ಟೆಯಲ್ಲಿ ಉಳಿಯುವ ಭಾಗ ಅದು ಆಹಾರ ಪ್ರಸಾದ. ಸೊ ಅದು ಭಗವಂತನಿಗೆ ಇಟ್ಟ ಭೋಗ. ಸೊ ಹಾಗಾಗಿ ಭಗವಂತನ ಸುಖಕ್ಕಾಗಿ ನಾವು ಏನನ್ನು ಅರ್ಪಿಸಿದರೂ ಅದು ಆಧ್ಯಾತ್ಮಿಕೃತ ಆಗತ್ತೆ. ಸೊ ಹಾಗಾಗಿ ಭಗವಂತ ಅದನ್ನ ಅರ್ಪಣಾ ಭಾವದಿಂದಲೇ ಅಲ್ಲಿ ಪ್ರವೇಶ ಮಾಡ್ತಾನೆ. ಅಂದ್ರೆ ಆ ಒಂದು ಯಾವುದೇ ಪ್ರಸಾದ ಇರಲಿ ಅದರಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಭಗವಂತ ಬೇರೆ ಅಲ್ಲ, ಪ್ರಸಾದ ಬೇರೆ ಅಲ್ಲ. ಹಾಗಾಗಿ ಈ ಪ್ರಸಾದವನ್ನ ನಾವು ಭಗವಂತನಿಗೆ ಯಾವ ವಸ್ತುವನ್ನ ನಾವು ಅರ್ಪಿಸಿರುತ್ತೇವೆ ಅದನ್ನು ನಾವು ಬಹು ಗೌರವದಿಂದ ನಾವು ನೋಡಬೇಕು. ಯಾಕೆ ಅಂದ್ರೆ ಅದು ಭಗವಂತ ಅದರಲ್ಲಿ ಪ್ರವೇಶ ಮಾಡಿರ್ತಾನೆ. ಅದನ್ನೇ ಅಷ್ಟೇ ಅಲ್ಲ, ಅದನ್ನ ನಾವು ಎಲ್ಲರಿಗೂ ಕೂಡ ಹಂಚಬೇಕು. ಸೊ ಹಾಗಾಗಿ ಪ್ರಸಾದ ವಿನಿಯೋಗ ಮಾಡೋದು ಈ ಭಗವಂತನ ಆರಾಧನೆಯ ಒಂದು ಅಗತ್ಯವಾದ ಒಂದು ಅಂಶ.
ಇಲ್ಲಿ ವ್ಯಕ್ತಿಯು ಚರಣಾಮೃತವನ್ನು ಸ್ವೀಕರಿಸಬೇಕು. ಚರಣಾಮೃತ ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿದ ಜಲ. ಇದನ್ನು ತೀರ್ಥದ ರೂಪದಲ್ಲಿ ಭಕ್ತರಿಗೆ ಕೊಡ್ತಾರೆ ಅಲ್ವಾ. ನೀವೆಲ್ಲ ದೇವಸ್ಥಾನದಲ್ಲಿ ಹೋದಾಗ ಈ ತೀರ್ಥ ಅಂದ್ರೆ ಭಗವಂತನಿಗೆ ಅರ್ಪಿಸಿದ ಅಭಿಷೇಕ ಮಾಡಿದ ಜಲ, ಸೊ ಅದು ಕೂಡ ಪ್ರಸಾದವೇ ಅಲ್ವಾ. ಭಗವಂತನ ಆ ಆಧ್ಯಾತ್ಮಿಕ ಆ ಭಗವಂತನ ಸಚ್ಚಿದಾನಂದ ವಿಗ್ರಹ, ಆ ಮೂರ್ತಿ ಅರ್ಚಾ ವಿಗ್ರಹ, ಅದಕ್ಕೆ ಅಭಿಷೇಕ ಮಾಡಿದ್ದು ಅದು ಕೂಡ ತುಂಬಾ ಪವಿತ್ರವಾದದ್ದು. ಮತ್ತೆ ನಮಗೆ ಇದನ್ನು ಸೇವನೆ ಮಾಡಿದ್ರೆ ಒಂಥರ ಧನ್ಯತಾ ಭಾವ ಇರುತ್ತದೆ ಅಲ್ವಾ. ಹೌದು ಮಾತಾಜಿ. ಇದು ಎಲ್ಲ ಪಾಪಗಳನ್ನು ಕೂಡ ನಮಗೆ ಪರಿಹಾರ ಮಾಡ್ತದೆ. ಸೊ ಅದರಲ್ಲಿ ಭಗವಂತನ ಒಂದು ಅನುಗ್ರಹ ಇರ್ತದೆ. ಸೊ ಹಾಗಾಗಿ ನಾವು ಅಭಿಷೇಕ ಜಲವನ್ನ, ನಾವು ಆ ಚರಣಾಮೃತವನ್ನ ಸ್ವೀಕಾರ ಮಾಡಬೇಕು. 19ನೇ ವಿಚಾರ, ಭಗವಂತನಿಗೆ ಅರ್ಪಿಸಿದ ಪರಿಮಳ ದ್ರವ್ಯಗಳನ್ನು, ಹೂಗಳನ್ನು ವ್ಯಕ್ತಿಯು ಆಘ್ರಾಣಿಸಬೇಕು. ನೀವು ನೋಡಿ ಪೂಜೆ ಮಾಡಿದಾಗ ಆ ಹೂವನ್ನು ಕೂಡ ಬೆಳಗಾಗಿ ಮಂಗಳಾರತಿನಲ್ಲಿ ಎಲ್ಲ ಆರತಿನಲ್ಲೂ ಹೂವನ್ನು ನಿಮಗೆ ತೋರಿಸ್ತಾರೆ. ಅದನ್ನ ನಾವು ಆಘ್ರಾಣಿಸಬೇಕು, ಅಂದ್ರೆ ಆ ಪರಿಮಳವನ್ನು ನಾವು ತೆಗೆದುಕೊಳ್ಳಬೇಕು. ಮತ್ತೆ ಪರಿಮಳ ದ್ರವ್ಯ ಅಂದ್ರೆ ಕೆಲವೊಮ್ಮೆ ಸೆಂಟನ್ನು ಹಚ್ಚುತ್ತಾರೆ ಕೈಗೆ, ಅದನ್ನ ನಾವು ಕೂಡ ಆಸ್ವಾದನೆ ಮಾಡಬೇಕು. ಅದು ಯಾಕೆಂದ್ರೆ ಈ ಎಲ್ಲ ಈ ಭಗವಂತನಿಗೆ ಅರ್ಪಿಸಿದ್ದ ಯಾವುದೇ ಆಗಲಿ ಅದು ಆಧ್ಯಾತ್ಮಿಕೃತ, ಅದು ಸಾಧಾರಣ ಅಲ್ಲ. ಯಾಕೆ? ಅಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ. ಯಾಕೆ ಪ್ರವೇಶ ಮಾಡ್ತಾನೆ? ಅದನ್ನು ಅರ್ಪಣಾ ಭಾವದಲ್ಲಿ ಭಗವಂತ ಸ್ವೀಕಾರ ಮಾಡಿರ್ತಾನೆ. ಸೊ ಅದನ್ನೆಲ್ಲ ನಾವು ಗೌರವಿಸಬೇಕು ಮತ್ತು ಅದನ್ನ ಸ್ವೀಕರಿಸಬೇಕು. ವಿಗ್ರಹದ 20ನೇ ಅಂಶ, ವಿಗ್ರಹದ ಪಾದಾರವಿಂದಗಳನ್ನು ಸ್ಪರ್ಶಿಸಬೇಕು. ಸೊ ವಿಗ್ರಹವನ್ನ ನಾವು ಸ್ಪರ್ಶಿಸಬೇಕು ಅಂತಿದೆ. ಆದರೆ ಇದನ್ನೆಲ್ಲ ಅಂದ್ರೆ ವಿಗ್ರಹ ಸ್ಪರ್ಶನೆ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅಷ್ಟೊಂದು ಅವಕಾಶ ಇರೋದಿಲ್ಲ ಅಲ್ವಾ. ಹೌದು ಮಾತಾಜಿ, ಕೊಡೋದಿಲ್ಲ ಅವಕಾಶ. ಆದ್ರೂ ಕೂಡ ನಾವು ಮನಸ್ಸಿನಲ್ಲಿಯೇ ಸ್ಪರ್ಶ ಮಾಡಬೇಕು, ಮನಸ್ಸಿನಲ್ಲಿ ಸ್ಪರ್ಶ ಮಾಡಬೇಕು. ಪೂಜಾ ವಿಗ್ರಹವನ್ನು ಭಕ್ತಿಪೂರ್ವಕ ನೋಡಬೇಕು. ಇದು ತುಂಬಾ ಮುಖ್ಯವಾದದ್ದು. ದರ್ಶನ, ಭಗವಂತನ ದರ್ಶನ ಅದನ್ನ ತಗೋಬೇಕು ನಾವು. ಇದರಲ್ಲಿ ದರ್ಶನ ಯಾರು ಮಾಡ್ತಾರೆ? ನಾವು ಭಗವಂತನ ದರ್ಶನ ಮಾಡೋದು, ಭಗವಂತ ನಮ್ಮ ದರ್ಶನವನ್ನು ಮಾಡೋದು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಇದರಲ್ಲಿ ಎರಡೂ ಕೂಡ ಆಗತ್ತೆ. ಈಗ ಏನಕ್ಕೆ ಕೇಳಿದ್ರೆ, ಈಗ ನೋಡಿ, ನಾವು ಭಗವಂತನ ಹತ್ರ ಹೋದಾಗ ನಾವು ಭಗವಂತನ ದರ್ಶನ ಮಾಡ್ಬೇಕು, ಕಾಲಿನಿಂದ ಪ್ರಾರಂಭ ಮಾಡ್ಬೇಕು. ನಾವು ಮೊದ್ಲು ನೋಡೋದೇ ಮುಖ ಅಲ್ವಾ. ಹರೇ ಕೃಷ್ಣ. ಸವಿತಾ ಸಿಕ್ಕೆ ಮಾತಾಜಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸವಿತಾ, ಹರೇ ಕೃಷ್ಣ. ಅಲ್ಲಿ ಇದು ಬರ್ತದೆ ನಮ್ಗೆ, ಮ್ಯೂಟ್ ಮಾಡ್ಕೊಂಡಿರಿ. ಮಾತ್ರ ನೀವು ಮಾತನಾಡುವಾಗ ಮಾತ್ರ ಓಪನ್ ಮಾಡಿ, ನೀವು ಅನ್ಮ್ಯೂಟ್ ಆಗಿ, ಬೇರೆ ಸಮಯದಲ್ಲಿ ಮ್ಯೂಟ್ ಆಗಿ. ಸೊ ಅಲ್ಲಿ ಭಗವಂತನ ವಿಗ್ರಹವನ್ನ ನಾವು ಕಾಲಿನಿಂದ ಮೇಲೆ ನೋಡ್ಕೋತಾ ಹೋಗ್ಬೇಕು. ವಿಗ್ರಹ ದರ್ಶನವನ್ನು ಮಾಡಬೇಕು ಭಗವಂತನ ಪಾದಗಳಿಂದ, ಆಮೇಲೆ ಭಗವಂತನ ಕಾಲು, ಆಮೇಲೆ ಕಟಿ ಪ್ರದೇಶ, ಭಗವಂತನ ಉದರ, ಆಮೇಲೆ ಭಗವಂತನ ಎದೆ ಭಾಗ, ವಕ್ಷಸ್ಥಲ, ಆಮೇಲೆ ಭಗವಂತನ ಕಂಠ, ಆಮೇಲೆ ಮುಖ, ಹೀಗೆ ಕೆಳಗಿನಿಂದ ಮೇಲೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಭಗವಂತನ ದರ್ಶನ ಅಂದ್ರೆ ಆ ಭಗವಂತ ದರ್ಶನ ಮಾಡುವಾಗ ಅವನು ಅವ್ಯಾಜ ಕರುಣೆಯನ್ನು ತೋರಿಸ್ತಾನೆ ಯಾವಾಗ್ಲೂ. ಸೊ ಅದಕ್ಕೆ ನಾವು ದರ್ಶನ ಭಾಗ್ಯವನ್ನು ಪಡ್ಕೊಳ್ಬೇಕು. ಆದರೆ ಇಲ್ಲಿ ಏನಾಗುತ್ತೆ, ಭಗವಂತನು ಕೂಡ ನಾವು ಬಂದಿದ್ದನ್ನ ಅವನು ನೋಡ್ತಾನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಈಗ ಒಬ್ಬ ಒಂದು ಕುರುಡ ದೇವಸ್ಥಾನಕ್ಕೆ ನಿತ್ಯ ಹೋಗ್ತಾ ಇದ್ದಿದ್ದ. ಭಗವಂತ ಕಾಣ್ತಾನ ಅವನಿಗೆ? ಹರೇ ಕೃಷ್ಣ. ನಮ್ಮ ಐಹಿಕದ ಜನರಿಗೆ ಐಹಿಕದಲ್ಲಿ ಯೋಚನೆ ಮಾಡಿದಾಗ ನಮಗೆ ಕಾಣುತ್ತೆ, ಅವನ ಕಣ್ಣೇ ಇಲ್ಲ, ಅವನಿಗೆ ಹೇಗೆ ಭಗವಂತ ಕಾಣ್ತಾನೆ? ಅವನ ಹತ್ರ ಕೇಳಿದ್ರಂತೆ ಯಾರು, ನೀನು ಕಣ್ಣಿಲ್ಲ, ಯಾಕೆ ನೀನು ದೇವಸ್ಥಾನದಲ್ಲಿ ಹೇಗೆ ನೋಡಿ ಬರ್ತೀಯಾ? ಅದಕ್ಕೆ ಅವನು ಹೇಳಿದಂತೆ, ನಾನು ಬರ್ತಾ ಇದ್ರೆ ನನಗೆ ಭಗವಂತ ನನ್ನನ್ನು ನೋಡ್ತಾನೆ. ಏನ್ ನೋಡ್ತಾನೆ? ಭಗವಂತ ನನ್ನನ್ನು ನೋಡ್ತಾನೆ. ಸೊ ಹಾಗಾಗಿ ಭಗವಂತ ಅದೊಂದೇ ಅಲ್ಲ, ಯಾರು ಶುದ್ಧ ಭಕ್ತರಿದ್ದಾರೆ ಅವರು ಹೃದಯದ ಕಣ್ಣಿಂದ ನೋಡ್ತಾರೆ ಭಗವಂತನನ್ನ. ನಮಗೆ ಕಾಣುತ್ತೆ ನಾವು ಈ ಭೌತಿಕ ಕಣ್ಣಿಂದ ನೋಡ್ತೇವೆ ಅಂತ ಅಲ್ವಾ. ಹರೇ ಕೃಷ್ಣ. ಆದರೆ ಭಗವಂತನನ್ನು ನೋಡುವುದು ಹೃದಯದ ಕಣ್ಣಿನಿಂದ, ಹೃದಯದ ಕಣ್ಣಿನಿಂದ, ಪ್ರೇಮದ ಕಣ್ಣಿನಿಂದ. ಸೊ ಹಾಗಾಗಿ ಅಲ್ಲಿ ಬಿಲ್ವಮಂಗಲ ತಾಕೂರ್ ಅಂತ ಶುದ್ಧ ಭಕ್ತರು, ಸೊ ಅವರಿಗೆ ಕಣ್ಣಿರಲಿಲ್ಲ, ಕಣ್ಣನ್ನ ಅವರು ಅಂದರೆ ಕಣ್ಣಿನ ದೃಷ್ಟಿ ಇರಲಿಲ್ಲ. ಆದರೆ ಅವರು ಆ ದೇವಸ್ಥಾನದಲ್ಲಿ ಅವರು ತುಂಬಾ ಒಳ್ಳೆಯ ಇದನ್ನು ಬರೆದಿದ್ದಾರೆ, ಕೃಷ್ಣ ಕರುಣಾಮೃತ ಎಲ್ಲ ಬರೆದಿದ್ದಾರೆ. ಅವರು
ಆ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಿದ್ರು, ಆ ದೇವಸ್ಥಾನದಲ್ಲಿ ಯಾವ ಬಣ್ಣದ ಭಗವಂತನಿಗೆ ಡ್ರೆಸ್ ಹಾಕಿದ್ದಾರೆ ಅದನ್ನು ಕೂಡ ಹೇಳ್ತಾ ಇದ್ರು ಅವರು. ಇದು ಹೇಗೆ ಸಾಧ್ಯ? ಭಗವಂತ ಅವರಿಗೆ ಕಣ್ಣು ಕೊಟ್ಟಿದ್ದಾನೆ, ಹೃದಯದ ಕಣ್ಣು. ಹಾಗಾಗಿ ನಾವು ಭಗವಂತನ ದರ್ಶನವನ್ನ ಮಾಡಬೇಕು. ಅದು ದರ್ಶನ ಭಾಗ್ಯ. ಯಾಕೆಂದ್ರೆ ಕಣ್ಣುಗಳು ಇರುವುದೇ ಭಗವಂತನ ದರ್ಶನಕ್ಕಾಗಿ. ಭಗವಂತನ ಒಮ್ಮೆ ಏನಾಯ್ತಂತೆ, ಅಲ್ಲಿ ಶ್ರೀ ವೈಷ್ಣವರು, ಅಲ್ಲಿ ರಾಮಾನುಜಾಚಾರ್ಯರ ಶಿಷ್ಯರು ಕಾಣುತ್ತೆ, ಅಲ್ಲಿ ಯಾರೋ ಇದನ್ನು ನಡೀತಾ ಇತ್ತು, ವಿಗ್ರಹ ಅಲ್ಲಿ ಉತ್ಸವ ಮೂರ್ತಿ ನಡೀತಾ ಇತ್ತು. ಹಾಗೆ ರಸ್ತೆ ಮೇಲೆ ಒಬ್ರು ನಿಂತ್ಕೊಂಡಿದ್ರು, ಗಂಡ ಹೆಂಡತಿ. ಆ ಹೆಂಡತಿ ಏನಾಗುತ್ತೆ, ಅದಕ್ಕೆ ಅವಳು ತುಂಬಾ ಯವೇಕಿದೆ ನೋಡ್ತಾ ಇದ್ಲು ವಿಗ್ರಹವನ್ನ. ಗಂಡ ಏನ್ ಮಾಡ್ತಾ ಇದ್ದ, ಹೆಂಡತಿ ಮುಖ ನೋಡ್ತಾ ಇದ್ದ. ಸೊ ಅವಾಗ ಅಲ್ಲಿ ಕೇಳಿದ್ರಂತೆ, ಏನೋ ಇದು ಯಾಕೆ ಹೀಗೆ ನೋಡ್ತಾ, ಅಲ್ಲಿ ಉತ್ಸವ ಮೂರ್ತಿ ನೋಡು, ಇಲ್ಲ ನನ್ನ ಹೆಂಡತಿ ತುಂಬಾ ಚಂದ ಇದ್ದಾಳೆ, ಅದಕ್ಕಿಂತ ನನಗೆ ಯಾವುದು ಸುಂದರ ಅಲ್ಲ ಅಂತ ಹೇಳಿದಂತೆ. ಆಗ ಅವರು ಭಕ್ತರು ಅವ್ರು ಹೇಳಿದ್ರಂತೆ, ಮರುದಿವಸ ನೀನು ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರಂತೆ. ಆಗ ಆ ದೇವಸ್ಥಾನಕ್ಕೆ ಹೋದ. ಆ ವಿಗ್ರಹ ನೋಡಿ ಅವನಿಗೆ ಪೂರ್ತಿ ಚೇಂಜ್ ಆಗಿ ಹೋದಂತೆ. ಅವನು ಯಾರು ವ್ಯಕ್ತಿ, ಆ ವ್ಯಕ್ತಿ ಯಾವಾಗ ಉತ್ಸವ ಮೂರ್ತಿ ನೋಡಿರ್ಲಿಲ್ಲ, ಅವನು ಪೂರ್ತಿ ಚೇಂಜ್ ಆದ. ಇದಕ್ಕೆ ಕಾರಣ ಅಂದ್ರೆ ಏನು? ಆ ಭಗವಂತನ ಕೃಷ್ಣ ಅತ್ಯಾಕರ್ಷಕ. ಭಗವಂತನ ಸೌಂದರ್ಯದ ಮುಂದೆ ಯಾವ ಸೌಂದರ್ಯವೂ ಅಲ್ಲ. ಅದಕ್ಕೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ ಅಂತ ಹೇಳ್ತಾರೆ. ಭಗವಂತನಿಗೆ ಕಂದರ್ಪ ಕೋಟಿ ಅಂದ್ರೆ ಕೋಟಿಗಟ್ಟಲೆ ಕಂದರ್ಪರು ಬಂದರೂ ಕೂಡ ಭಗವಂತನ ಸೌಂದರ್ಯಕ್ಕೆ ಸರಿಯಲ್ಲ, ಸಾಟಿಯಲ್ಲ. ಅಷ್ಟು ಸುಂದರವಾದದ್ದು, ಅತ್ಯಾಕರ್ಷಕವಾದದ್ದು. ಸೊ ಹಾಗಾಗಿ ಭಗವಂತನ ಈ ದರ್ಶನ ಮಾಡೋದು ಅಂತಂದ್ರೆ, ಯಾರು ಭಗವಂತನ ದರ್ಶನ ಮಾಡ್ತಾರೆ ಅಂದ್ರೆ ಸರಿಯಾಗಿ ಅರ್ಚಾ ವಿಗ್ರಹದಲ್ಲಿ ಭಗವಂತನ ಸುಂದರವಾಗಿ ಅವರಿಗೆ ಕಾಣ್ತಾನೆ, ಯವಿಕ್ಕದೆ ನೋಡ್ತಾರೆ ಅವರ ದರ್ಶನವನ್ನ. ಯಾಕೆ? ಏಕಾಗ್ರ ಚಿತ್ತದಿಂದ ನೋಡ್ತಾರೆ. ಆವಾಗ ಭಗವಂತ ಅವರಿಗೆ ಸುಂದರವಾಗಿ, ತುಂಬಾ ಸುಂದರವಾಗಿ ಕಾಣ್ತಾನೆ. ಆದರೆ ಇಲ್ಲಿ ನಾವು ಮೂರ್ತಿಯಿಂದ ತಿಳ್ಕೊಂಡ್ರೆ ಅದು ನಮಗೆ ಭೂತಿಯಾಗೇ ಉಳಿಯುತ್ತದೆ. ಹರೇ ಕೃಷ್ಣ. ಮಾತಾಜಿ, ಶ್ರೀ ಭಗವಂತ ಯಾಕೆ ಆ ತರ ನಿಂತ್ಕೊಂಡಿದ್ದಾರೆ ಮಾತಾಜಿ? ಕೃಷ್ಣ ಕೊಳ್ ಹಿಡ್ಕೊಂಡು ಕಾಲನ್ನ ಈ ತರ ಇಟ್ಕೊಂಡೆಲ್ಲ ನಿಂತ್ಕೊಂಡಿದಾರಲ್ಲ, ಅದು ಅವರದು ಭಗವಂತನ ತ್ರಿಭಂಗಿ ಮಾತಾಜಿ. ರೂಪ. ಅದು ತ್ರಿಭಂಗಿ ರೂಪ. ಅದು ಹಾಗೆ ಮಾತಾಜಿ. ನನಗೆ ಗೊತ್ತಿಲ್ಲ ಮಾತಾಜಿ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಭಗವಂತ ಆ ತರ ನಿಂತ್ಕೊಂಡಿದ್ದಾನೆ. ಹರೇ ಕೃಷ್ಣ. ಹಾಗಾಗಿ ಮೂರ್ತಿಯನ್ನು ಕುರಿತು ನೋಡಿ, ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಅಲ್ಲ, ಇಲ್ಲಿ ಬಂತು ಭಕ್ತಿಪೂರ್ವಕ ನೋಡ್ಬೇಕು. 22ನೇ ವಿಚಾರ, ಬೇರೆ ಬೇರೆ ವೇಳೆಗಳಲ್ಲಿ ವಿಗ್ರಹಕ್ಕೆ ಆರತಿ ಮಾಡಬೇಕು. ನಾವು ಹೇಳಿದ್ದೇವೆ, ಇದು ಬೆಳಿಗ್ಗೆ 4:15 ಮಂಗಳ ಆರತಿ ಆಗತ್ತೆ. ಆಮೇಲೆ ಬೆಳಿಗ್ಗೆ 7:00 ಅಲ್ಲಿ ದರ್ಶನಾರತಿ ಮಾಡಬೇಕು. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಭೋಗ ಆರತಿ, ಸಂಜೆ ಹೊತ್ತಿಗೆ ಸಂಧ್ಯಾ ಆರತಿ, ರಾತ್ರಿ ಶಯನಾರತಿ. ಸೊ ಇಷ್ಟು ಆರತಿಗಳನ್ನ ಮಾಡ್ತಾ ಇರಬೇಕು ವಿಗ್ರಹಕ್ಕೆ. ಆಮೇಲೆ ಇದು ಎಲ್ಲ ದೇವಸ್ಥಾನದಲ್ಲಿ ನಡೀತದೆ. ಆಮೇಲೆ 23ನೇ ಅಂಶ, ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯಂತಹ ಗ್ರಂಥಗಳಿಂದ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡಬೇಕು. ಇದು ಬಹುಮುಖ್ಯವಾದ ವಿಚಾರ. ಅಂದ್ರೆ ಲೀಲೆಗಳು, ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ರೂಪ ಗುಣ ಲೀಲೆ ಇದು ಬೇರೆ ಅಲ್ಲ. ಸೊ ಹಾಗಾಗಿ ಶ್ರೀಮದ್ ಭಾಗವತ ಭಗವದ್ಗೀತೆ ಅವು ಕೂಡ ಭಗವಂತನೇ. ಯಾಕೆಂದ್ರೆ ಭಗವಂತನೇ ಈ ಭಗವಂತನ ಲೀಲೆಗಳು, ಭಗವಂತನೇ ಹಾಡಿದ್ದು ಈ ಭಗವದ್ಗೀತೆಯನ್ನ. ಮತ್ತೆ ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಭಗವಂತನ ಮತ್ತು ಭಗವದ್ಭಕ್ತರ ಜೊತೆ ನಡೆಸಿದ ಲೀಲೆಗಳಿವೆ. ಸೊ ಹಾಗಾಗಿ ಅವು ಈ ಲೀಲೆಗಳು ಬೇರೆ ಅಲ್ಲ. ಶ್ರೀಮದ್ ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಶ್ರೀಮದ್ ಭಾಗವತ ಗ್ರಂಥಾವತಾರ. ಭಗವದ್ಗೀತೆ ಇದು ಕೂಡ ಶಬ್ದ, ಭಗವಂತನಿಂದ ಬಂದಿರತಕ್ಕಂತಹ ಆ ಭಗವಂತನ ಮುಖಕಮಲದಿಂದ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಸೊ ಭಗವಂತನ ಅನುಗ್ರಹಕ್ಕಾಗಿ ನಾವು ಹೇಳುವುದು ಭಗವದ್ಗೀತೆ. ಸೊ ಪ್ರತಿನಿತ್ಯ ಭಗವದ್ಗೀತೆ ಭಾಗವತವನ್ನ ನಾವು ಶ್ರವಣ ಮಾಡಬೇಕು. ನಿತ್ಯಂ ಭಾಗವತ ಸೇವೆಯ. ಸೊ ನಿತ್ಯಂ ಭಾಗವತ ಸೇವೆಯ, ಪ್ರತಿನಿತ್ಯವೂ ಆ ಭಾಗವತವನ್ನ ನಾವು ಶ್ರೀಮದ್ ಭಾಗವತನ ಶ್ರವಣ ಮಾಡಬೇಕು ಭಕ್ತರಿಂದ. ಸೊ ಈ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ನಮ್ಮ ಹೃದಯ, ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಶ್ರವಣ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ನಿಧಾನವಾಗಿ ಅಲ್ಲಿ ಕಲ್ಮಶಗಳು ನಿವೃತ್ತಿ ಹೊಂದುತ್ತವೆ. ಸೊ ಹಾಗಾಗಿ ಅದನ್ನ ನಿತ್ಯಂ ಭಾಗವತ ಸೇವೆಯ ಮಾಡಬೇಕು, ಭಗವದ್ಗೀತೆ ಶ್ರವಣ ಮಾಡಬೇಕು.
ಸೊ ಅದನ್ನ ಈ ಭಾಗವತ ಪ್ರತಿನಿತ್ಯ ಕೂಡ ಈ ಭಾಗವತ ದೇವಸ್ಥಾನದ ಇಸ್ಕಾನ್ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಭಾಗವತ ವಾಚನ ಆಗುತ್ತೆ. ಅದನ್ನು ನಾವು ಶ್ರವಣ ಮಾಡಬೇಕು. ಇಲ್ಲಿ ಕೂಡ ನಮ್ಮ ಇಸ್ಕಾನ್ ಇದೇ ಒಂದು ಲಿಂಕಲ್ಲಿ ಕೂಡ ನಿಮಗೆ ಶ್ರೀಮದ್ ಭಾಗವತವನ್ನ 8 ಗಂಟೆಯಿಂದ ನೀವು ಕೇಳಬಹುದು. ಸೊ ಅದರಿಂದ ಅದನ್ನು ನಾವು ಮಾಡಬೇಕು, ಕೇಳಬೇಕು. ಶ್ರವಣ, ಯಾಕೆಂದ್ರೆ ಶ್ರವಣ ತುಂಬಾ ಮುಖ್ಯ. ನಮ್ಮ ಕಣ್ಣಿಂದ ಭಗವಂತನನ್ನ ಈ ಭೌತಿಕ ಕಣ್ಣಿಂದ ನೋಡೋದಕ್ಕೆ ಆಗೋಲ್ಲ. ಅದರಿಂದ ಶ್ರವಣ ಮಾಡಿದ್ಕೊಳ್ಳೆ ನಮ್ಮ ಹೃದಯದಲ್ಲಿ ಅದು ಎಲ್ಲ ನಿಧಾನವಾಗಿ ಶುದ್ಧಿ ಆಗ್ತಾ ಬರುತ್ತೆ. ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಭಗವಂತ ನೀನು ನಮಗೆ ಅನುಗ್ರಹ ತೋರಿಸು. ಯಾಕೆಂದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಯಾವುದು ಕೂಡ ನಡೆಯುವುದಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ತೇನ ವಿನ ತೃಣಮಪಿ ನವಿಚಲತಿ ಅಂತ ಹೇಳ್ತಾರೆ. ಆ ಭಗವಂತನ ಒಂದು ವಸ್ತು ಇಲ್ಲದಿದ್ರೆ ಏನು ಕೂಡ ಪ್ರಪಂಚದಲ್ಲಿ ನಡೆಯುವುದಿಲ್ಲ. ಸೊ ಆದ್ದರಿಂದ ಭಗವಂತನ ಅನುಗ್ರಹಕ್ಕಾಗಿ ನೀನು ನನಗೆ ಅನುಗ್ರಹ ಮಾಡೋದು ನಾನು ಅಂತ ಭಗವಂತನಿಗಾಗಿ ಅನುಗ್ರಹಕ್ಕಾಗಿ ನಾವು ಅದನ್ನ ಪ್ರಾರ್ಥನೆ ಮಾಡಬೇಕು. ಮೂರ್ತಿಯನ್ನು ಕುರಿತು ಧ್ಯಾನವನ್ನು ಮಾಡಬೇಕು. ಯಾಕಂದ್ರೆ ಭಗವಂತನ ಆ ಮೂರ್ತಿಯನ್ನು ನಾವು ಒಂದರ ಕುರಿತು ಧ್ಯಾನ ಮಾಡೋದು ಅಂತಂದ್ರೆ ತುಂಬಾ ಸತತವಾಗಿ ಸ್ಮರಣೆ ಮಾಡ್ಕೊಳ್ತಾ ಇದ್ದು ಮನಸ್ಸಿನಲ್ಲಿ. ಮತ್ತೆ ಭಗವಂತನ ಆ ಮೂರ್ತಿ ಆ ವಿಗ್ರಹವನ್ನ ನಾವು ಧ್ಯಾನ ಮಾಡಬೇಕು. ಸ್ವಯಂ ಸೇವೆ ಒಂದಿಷ್ಟನ್ನು ಮಾಡಬೇಕು. ಭಗವಂತನ ಸೇವೆಯನ್ನು ಮಾಡಬೇಕು. ಭಗವಂತನು ತನ್ನ ಸ್ನೇಹಿತನೆಂಬ ಭಾವ ಇರಬೇಕು. ಇದು ಭಗವಂತ ಸುಹೃದ್ ಮಿತ್ರ ಎಲ್ಲ ಅಲ್ವಾ? ಹರೇ ಕೃಷ್ಣ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಮತ್ತು ಅವನು ಎಲ್ಲರ ಸುಹೃದ್ ಮಿತ್ರ. ಹೌದು ಮಾತಾಜಿ. ಭೋಕ್ತಾರಂ ಯಜ ತಪಸಾಂ ಸರ್ವಲೋಕ ಮಹೇಶ್ವರಂ 5.27 ಅಲ್ಲಿ ಹೇಳ್ತಾರಲ್ವಾ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಹರೇ ಕೃಷ್ಣ. ಯಾರಿಗಾದ್ರೂ ನೆನಪುಂಟಾ ಶ್ಲೋಕ? ಹರೇ ಕೃಷ್ಣ. ಸೊ ಹಾಗಾಗಿ ಭಗವಂತ ಸುಹೃದ್ ಮಿತ್ರ. ಅವನು ಎಲ್ಲರೂ ಕೂಡ ಎಲ್ಲರ ಒಳ್ಳೆತನ್ನೇ ಬಯಸ್ತಾನೆ. ಯಾಕಂದ್ರೆ ಎಲ್ಲಿವರೆಗೆ ನಮ್ಮ ಆತ್ಮ ಪರಮಾತ್ಮನನ್ನ ಕಡೆಗೆ ತನ್ನ ಮನಸ್ಸನ್ನು ಸೇರಿಸಿ ತನ್ನ ಮನಸ್ಸನ್ನು ಕೊಟ್ಟು ಎಲ್ಲಿವರೆಗೆ ಭಗವಂತನ ಕಡೆಗೆ ಭಗವಂತನ ಲೋಕಕ್ಕೆ ಹಿಂದಿರುಗೋದಿಲ್ಲ ಅಲ್ಲಿವರೆಗೆ ಅವನು ಆತ್ಮದ ಸ್ನೇಹಿತನಾಗಿ ಪರಮಾತ್ಮನಾಗಿ ಹೃದಯದಲ್ಲಿ ಬರ್ತಾನೆ. ಎಷ್ಟು ಜನ್ಮ ತಗೊಂಡ್ರು ಒಂದು ಜೀವಾತ್ಮ ಅದರ ಜೊತೆಗೆ ಪರಮಾತ್ಮನಾಗಿ ಬರ್ತಾನೆ. ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಬೇಕು. ಇಲ್ಲಿ ಸರ್ವ ಸಮರ್ಪಣೆ ಅಂದ್ರೆ ಸರ್ವ ಸಮರ್ಪಣಾ ಭಾವ. ನಾವು ವೃಂದಾವನದ ಗೋಪಿಯರು ಸರ್ವ ಸಮರ್ಪಣಾ ಭಾವ. ಸೊ ಹಾಗಾಗಿ ಸರ್ವಸ್ವವನ್ನು ನಮ್ಮದು ಭಗವಂತನಿಗೆ ಅರ್ಪಿಸಬೇಕು. ಶರಣಾಗತಿ. ಬಹುಪ್ರಿಯವಾದ ಖಾದ್ಯ ಪದಾರ್ಥ ಅಥವಾ ವಸ್ತ್ರವನ್ನು ಪ್ರಭುವಿಗೆ ಅರ್ಪಿಸಬೇಕು. ಕೃಷ್ಣನಿಗಾಗಿ ಎಂತಹ ಅಪಾಯಕಾರಿ ಸಂಭಾವ್ಯತೆಯನ್ನಾದರೂ ಎದುರಿಸಬೇಕು ಹಾಗೂ ಅವನ ಸಂತೋಷಕ್ಕಾಗಿ ಎಲ್ಲ ಬಗೆಯಿಂದಲೂ ಶ್ರಮಿಸಬೇಕು ಅಲ್ವಾ? ಇಲ್ಲಿ ನಾವು ನಮಗಾಗಿ ಎಂತ ಒಂದು ಕಷ್ಟ ಬಂದರೂ ನಾವು ಶ್ರಮಿಸಿ ಪಡ್ತೇವೆ ಅಲ್ವಾ? ನಮ್ಮ ಸಂತೋಷಕ್ಕಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಅದಕ್ಕೆ ಈಗ ನಾವು ಭಗವಂತನಿಗಾಗಿ ಶ್ರಮ ಪಡಬೇಕಂತೆ. ಮತ್ತೆ ಎಂತಹ ಕಷ್ಟ ಪರಿಸ್ಥಿತಿ ಬಂದರೂ ಅಪಾಯಕಾರಿ ಬಂದರೂ ಅದನ್ನ ಎದುರಿಸಬೇಕು. ಈಗ ಇಸ್ಕಾನ್ ಭಕ್ತರು ಅವರು ಭಗವಂತನ ಭಗವಂತನ ಈ ಪ್ರಚಾರ ಮಾಡ್ಲಿಕ್ಕಾಗಿ ಎಷ್ಟೋ ಅಪಾಯಗಳನ್ನು ಕೂಡ ಎದುರಿಸ್ತಾರೆ. ಯಾಕೆ? ಭಗವಂತನ ಸಂತೋಷಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ. ಹಾಗೆ ಅದನ್ನ ನಾವು ಅನುಸರಿಸಬೇಕು. ಎಲ್ಲ ಸಂದರ್ಭಗಳಲ್ಲಿಯೂ ವ್ಯಕ್ತಿಯು ಶರಣಾಗತ ಆತ್ಮನಾಗಿರಬೇಕು. ಯಾವುದೇ ಸಂದರ್ಭ ಬರಲಿ ಕೂಡ ಯಾವಾಗಲೂ ಕೂಡ ವ್ಯಕ್ತಿ ಶರಣಾಗತನಾಗಬೇಕು ಭಗವಂತನಿಗೆ. ಭಗವಂತನೇ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಹೇಳಿದ್ದಾನೆ.
ಸೊ ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲಿಯೂ ವ್ಯಕ್ತಿ ಶರಣಾಗತ ಆತ್ಮನಾಗಬೇಕು. ತುಳಸಿ ಗಿಡಕ್ಕೆ ನೀರರಿಯಬೇಕು. ತುಳಸಿ ಗಿಡ ಅತ್ಯಂತ ಪವಿತ್ರವಾದದ್ದು. ಕೃಷ್ಣನಿಗೆ ತುಳಸಿ ಗಿಡ ತುಳಸಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ತುಳಸಿ ಗಿಡಕ್ಕೆ ನೀರೆರೆದು ಅದನ್ನು ನಾವು ಪೋಷಿಸಬೇಕು. ಶ್ರೀಮದ್ ಭಾಗವತ ಮತ್ತು ಇತರ ಧರ್ಮ ಗ್ರಂಥಗಳ ಶ್ರವಣವನ್ನು ಕ್ರಮವಾಗಿ ಮಾಡಬೇಕು. ಇಲ್ಲಿ ಕ್ರಮವಾಗಿ ಮಾಡಬೇಕು ಅಂದರೆ ಮೊದಲನೆಯ ಸ್ಕಂದದಿಂದ ಮೊದಲನೇ ಅಧ್ಯಾಯದಿಂದ ಹಿಡಿದು ನಿಧಾನವಾಗಿ ಪ್ರತಿನಿತ್ಯ ಅದನ್ನು ನಾವು ಶ್ರವಣ ಮಾಡ್ತಾ ಹೋಗಬೇಕು. ಕ್ರಮ ಪ್ರಕಾರ ಮಾಡಬೇಕು. ವ್ಯಕ್ತಿಯು ಮಥುರಾ, ವೃಂದಾವನ ಅಥವಾ ದ್ವಾರಕಾ ನಗರಿಗಳಂಥ ಪವಿತ್ರ ಕ್ಷೇತ್ರಗಳಲ್ಲಿ ವಾಸಿಸಬೇಕು. ಇಲ್ಲಿ ಪವಿತ್ರ ಕ್ಷೇತ್ರ ವಾಸ ಅಂದರೆ ಅಲ್ಲಿ ಮಥುರಾ, ವೃಂದಾವನ, ದ್ವಾರಕ ಎಲ್ಲ ಭಗವಂತನ ಲೀಲಾ ಸ್ಥಳಗಳು. ಸೊ ಧಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಹಾಗಾಗಿ ಧಾಮದಲ್ಲಿ ಮಹಿಮೆ ಇರುತ್ತೆ, ಭಗವಂತನ ಅನುಗ್ರಹ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಧಾಮದಲ್ಲಿ ವಾಸಿಸಬೇಕು. ಎಲ್ಲರೂ ಕೂಡ ಧಾಮದಲ್ಲಿ ವಾಸ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಇಲ್ಲಿ ನಾವು ಧಾಮದ ಭಾವನೆ ಇಟ್ಕೋಬೇಕು. ಆ ಧಾಮದಲ್ಲಿ ವಾಸ ಮಾಡಿದಾಗ ಆ ಧಾಮವಾಸಿಗಳು ಹೇಗೆ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ, ಸೊ ಅದೇ ತರ ನಾವು ಮಾನಸಿಕವಾಗಿ ಆದ್ರೂ ಆ ಭಗವಂತನ ಆ ವೃಂದಾವನದಲ್ಲಿ ವಾಸ ಮಾಡುವ ಭಕ್ತರು, ದ್ವಾರಕಾ, ಮಥುರಾ, ಸೊ ಅಲ್ಲಿ ಅವರ ಆ ಭಾವದಲ್ಲಿ ನಾವು ಇರಬೇಕಂತೆ. ಮಾನಸಿಕವಾಗಿ ಆದ್ರೂ ನಾವು ಅಲ್ಲಿ ವಾಸ ಮಾಡಬೇಕು. ವೈಷ್ಣವರ ಅಥವಾ ಭಕ್ತರ ಸೇವೆ ಮಾಡಬೇಕು. ವೈಷ್ಣವ ಸೇವೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಭಗವಂತ ಅವನ ಸೇವೆಯನ್ನು ವೈಷ್ಣವರ ಮೂಲಕ ಸ್ವೀಕರಿಸ್ತಾನೆ. ವೈಷ್ಣವರ ಸೇವೆಯ ಮೂಲಕ ಸ್ವೀಕರಿಸ್ತಾನೆ. ಸೊ ಹಾಗಾಗಿ ಭಗವಂತನಿಗೆ ಸೇವೆ ಮಾಡೋದು ಒಂದೇ, ವೈಷ್ಣವ ಭಕ್ತರಿಗೆ ಸೇವೆ ಮಾಡೋದು ಒಂದೇ. ಸೊ ಹಾಗಾಗಿ ವೈಷ್ಣವ ಭಕ್ತರು ಅವರು ಭಗವಂತನ ಸೇವೆ ಮಾಡ್ತಾರೆ, ನಾವು ಆ ವೈಷ್ಣವ ಭಕ್ತರ ಸೇವೆ ಮಾಡಬೇಕು. ಸೊ ಇದು ಬಹಳ ಮುಖ್ಯವಾದದ್ದು. ಯಾಕೆಂತಂದ್ರೆ ಇಲ್ಲಿ ನೋಡಿ, ನಾರದ ಮುನಿ ಆ ಭಕ್ತರ ಸೇವೆ ಮಾಡಿದ. ಅವರ ತಾಯಿ ಅಂದರೆ ಅವರ ಮನೆಯಲ್ಲಿ ಅವರಿಗೆ ಆ ತಾಯಿ ಅಲ್ಲಿ ಬಂದಿರತಕ್ಕಂತಹ ಆ ಚಾತುರ್ಮಾಸಕ್ಕೆ ಬಂದಿದ್ದ ಋಷಿಗಳು, ಆ ವೈಷ್ಣವರು ಅವರನ್ನು ಸೇವೆ ಮಾಡಿದರು. ಸೊ ಅವರು ಕೂಡ, ನಾರದ ಮುನಿಗಳು ಕೂಡ ಸಹಾಯ ಮಾಡ್ತಾ ಇದ್ರು. ಸೊ ಹಾಗಾಗಿ ಆ ಸೇವೆ ಮಾಡಿದ್ರಿಂದ ಅವರಿಗೆ ಅವರ ಉಚ್ಚಿಷ್ಟವನ್ನು ಕೂಡ ಸ್ವೀಕಾರ ಮಾಡಿದರು. ಹಾಗಾಗಿ ಅವರಿಗೆ ಮುಂದಿನ ಜನ್ಮದಲ್ಲಿ ನಾರದನಾಗಲಿಕ್ಕೆ ಆಯಿತು. ಸೊ ಹಾಗಾಗಿ ವೈಷ್ಣವರ ಸೇವೆ ಮಾಡಿದರೆ ಆ ವೈಷ್ಣವರ ಅನುಗ್ರಹ ನಮಗೆ ಸಿಕ್ಕುತ್ತೆ. ಆ ವೈಷ್ಣವನ ಅನುಗ್ರಹದಿಂದ ನಾವು ಭಕ್ತಿಯನ್ನು ಪಡ್ಕೊಳ್ಬಹುದು. ತನಗಿರುವ ಸೌಕರ್ಯದ ಪ್ರಕಾರ ವ್ಯಕ್ತಿಯು ತನ್ನ ಭಕ್ತಿ ಸೇವೆಯನ್ನು ಆಯೋಜಿಸಬೇಕು. ಇಲ್ಲಿ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅಲ್ವಾ. ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಭಗವಂತ ಏನು ಕೂಡ ತನಗೆ ಆ ರೀತಿ ಮಾಡಬೇಕು, ಇಷ್ಟು ಸೌಕರ್ಯ ಹೀಗಿಲ್ಲ, ಅವರವರ ಸೌಕರ್ಯದ ಪ್ರಕಾರ ಅವರವರು ಭಕ್ತಿ ಸೇವೆಯನ್ನು ಆಯೋಜಿಸಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರೇಚ್ಯತಿ ತದಹಂ ಭಕ್ತಿ ಉಪಹೃತಮಶ್ನಾಮಿ ಪ್ರಿಯತಾತ್ಮನಃ. ಅಲ್ಲಿ ಏನ್ ಮಾಡ್ತಾನೆ ಭಗವಂತ, ಭಕ್ತಿಯನ್ನ ಮತ್ತು ಭಾವವನ್ನ ಸ್ವೀಕರಿಸ್ತಾನೆ. ಸೊ ಅವನು ನೀರು, ತುಳಸಿ ಎಲೆ, ಹೂವು, ಹಣ್ಣು ಕೊಟ್ಟರೆ ಸ್ವೀಕಾರ ಮಾಡ್ತಾನೆ. ಆದರೆ ಜಾಸ್ತಿ ಯಾರಿಗೆ ಸೌಕರ್ಯ ಇರುತ್ತೆ, ಯಾರಿಗೆ ಶ್ರೀಮಂತಿಕೆ ಇರುತ್ತೆ, ಅವರು ತಮ್ಮ ಒಂದು ಹಣವನ್ನ ಅಥವಾ ಶ್ರೀಮಂತಿಕೆ ಇದ್ದಾಗ ಅದನ್ನ ಉಪಯೋಗಿಸಿ ಅದನ್ನ ಭಗವಂತನಿಗೆ ಇನ್ನೂ ಹೆಚ್ಚಿನ ವೈಭೋಗದಿಂದ ಸೇವೆ ಮಾಡಬೇಕು. ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಸೇವೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕಾರ್ತಿಕ ಮಾಸ ಈಗ ನಡೀತಾ ಇದೆ. ಈ ಕಾರ್ತಿಕ ಮಾಸ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಕಾರ್ತಿಕ ಮಾಸದಲ್ಲಿ ಅಷ್ಟೊಂದು ಅವನು ಲೀಲೆಗಳನ್ನು ಮಾಡಿದ್ದಾನೆ ಕಾರ್ತಿಕ ಮಾಸದಲ್ಲಿ. ಸೊ ಹಾಗಾಗಿ ಕಾರ್ತಿಕದಲ್ಲಿ ವಿಶೇಷವಾಗಿ ನಾವು ಪೂಜೆಗಳನ್ನು ಮಾಡೋದು. ನಾವೀಗ ದಾಮೋದರ ಮಾಸದಲ್ಲಿ ಬೆಳಗಾಗಿ ದಾಮೋದರ ಆರತಿಯನ್ನು ಎತ್ತೋದು, ಸಂಜೆ ಆರತಿಯನ್ನು ಎತ್ತೋದು, ದಾಮೋದರ ಒಂದು ಅಷ್ಟಕವನ್ನು ಓದೋದು, ಆಮೇಲೆ ವಿಶೇಷ ಸೇವೆಗಳನ್ನು ಮಾಡಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನು ಜಗತ್ತಿನಲ್ಲಿ ಅವತರಿಸಿದ ದಿನ ವಿಶೇಷ ಪೂಜಾದಿ ಕೈಂಕರ್ಯಗಳನ್ನು ನಾವು ಮಾಡಬೇಕು. ಮಾಡಿದ್ದೆಲ್ಲವನ್ನು ಜಾಗ್ರತೆಯಿಂದಲೂ ಭಕ್ತಿಪೂರ್ವಕವಾಗಿ ಮಾಡಬೇಕು. ಇಲ್ಲಿ ಯಾಕೆಂದ್ರೆ ನಮಗೆ ಭಕ್ತಿಪೂರ್ವಕದಿಂದ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಭಗವಂತ ಅವನು ನಾವು ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ಭಾವವನ್ನು ಸ್ವೀಕಾರ ಮಾಡ್ತಾನೆ. ಸೊ ಭಾವಗ್ರಾಹಿ ಜನಾರ್ದನ. ಸೊ ಅದರಿಂದ ನಾವು ಜಾಗೃತಿಯಿಂದ ಇರಬೇಕು. ಯಾಕಂದ್ರೆ ನಮ್ಮಲ್ಲಿ ಅಪರಾಧಗಳು ಆಗ್ಬಿಡ್ಬತ್ತೆ, ಅದನ್ನು ಆಗದ ಹಾಗೆ ನಾವು ಜಾಗೃತಿಯಿಂದ ಇರಬೇಕು. ಭಕ್ತ ಜನರ ಸಮೂಹದಲ್ಲಿ ಭಾಗವತ ಶ್ರವಣವನ್ನು ಮಾಡಬೇಕು, ಹೊರಗಿನವರೊಂದಿಗೆ ಕೂಡದು. ಯಾಕೆಂದ್ರೆ ಇಲ್ಲಿ ನಾವು ಅಭಕ್ತರ ಜೊತೆ ಎಲ್ಲ ಕೂತ್ಕೊಂಡು ಶ್ರವಣ ಮಾಡ್ಲಿಕ್ಕೆ ಆಗೋಲ್ಲ ಭಾಗವತ ಇರತಕ್ಕಂಥದ್ದು ಭಕ್ತರಿಗಾಗಿ.
ಸೊ ಹಾಗಾಗಿ ಭಾಗವತ ಶ್ರವಣವನ್ನು ನಾವು ಭಕ್ತರ ಸಮೂಹದಲ್ಲಿ ನಾವು ಮಾಡಬೇಕು. ಯಾಕಂದ್ರೆ ನಮಗೆ ಭಕ್ತರ ಸಮೂಹದಲ್ಲಿ ನಮಗೆ ಆ ಭಗವಂತನ ಆ ಒಂದು ಭಾಗವತ ಅದನ್ನ ನಾವು ಕೇಳಬೇಕು. ಆಗ ನಮಗೆ ಭಕ್ತಿ ಭಾವ ಬರ್ತದೆ. ಆ ಭಕ್ತರ ಜೊತೆ ಬರ್ತದೆಯಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಬರಲ್ಲ. ಬರೋದಿಲ್ಲ. ಮತ್ತೆ ತನಗಿಂತ ಹೆಚ್ಚು ಉನ್ನತಿ ಗಳಿಸಿದವರೆಂದು ಪರಿಗಣಿಸಲಾದ ಭಕ್ತರ ಸಂಘ ಮಾಡಬೇಕು. ಯಾಕೆಂದ್ರೆ ನಮಗಿಂತ ಹೆಚ್ಚು ಯಾರು ಭಕ್ತಿಯಲ್ಲಿ ಮುಂದುವರೆದಿದ್ದಾರೆ ಅಂತ ಉನ್ನತ ಭಕ್ತರ ಸಂಘ ಮಾಡಿದಾಗ ನಮಗೆ ಅವರಿಂದ ಹೆಚ್ಚಿನ ಭಕ್ತಿ ಮಾರ್ಗದ ಬಗ್ಗೆ ಹೆಚ್ಚಿನ ಒಂದು ನಮಗೆ ಮಾರ್ಗದರ್ಶನ ಸಿಕ್ಕುತ್ತೆ. ಪ್ರಭುವಿನ ಪವಿತ್ರ ನಾಮವನ್ನು ಉಚ್ಚರಿಸಬೇಕು. ಅಂದ್ರೆ ಜಪ ಮಾಡಬೇಕು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಬೇಕು. ಸೊ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆ ಇದು ಎಷ್ಟು ಅಂತಂದ್ರೆ ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಒಂದೇ ನಮ್ಮನ್ನು ಮರಳಿ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಬಲ್ಲದು. ಸೊ ಅದು ಯುಗ ಧರ್ಮ. ಈ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರ. ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ ಅಂತ ಹೇಳಿದ್ದಾರೆ. ಅಂದ್ರೆ ಈ ಕಲಿಯುಗದಲ್ಲಿ ಹರಿನಾಮವೇ ಬಹಳ ಮುಖ್ಯವಾದದ್ದು. ಮತ್ತು ಮಥುರೆಯ ಪರಿಧಿಯಲ್ಲಿ ವಾಸಿಸಬೇಕು. ಇಲ್ಲಿ ಮಥುರೆಯ ಪರಿಧಿಯಲ್ಲಿ ನಾವು ಅಂದರೆ ವಾಸಿಸಬೇಕು ಅಂತಂದ್ರೆ ಮಥುರೆಯಲ್ಲಿ ಮಥುರಾವಾಸ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮಥುರಾ ಅಂದ್ರೆ ಧಾಮವಾಸ. ಆ ಮಥುರಾವಾಸ ಧಾಮವಾಸ ಮಾಡಿದಾಗ ನಮಗೆ ಅಲ್ಲಿ ಭಗವಂತನ ಮಾಡಲಿಕ್ಕೆ ಅಂದ್ರೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ಆಮೇಲೆ ಇಲ್ಲಿ ಭಗವಂತನ ಆ ಪ್ರಾರ್ಥನೆಗಳಲ್ಲಿ ಅದು ಕೂಡ ತುಂಬಾ ಮುಖ್ಯವಾದ ಪ್ರಾರ್ಥನೆಗಳು. ಆ ಭಗವಂತನನ್ನ ದೈನ್ಯತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅದು ಕೂಡ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಈ ಪ್ರಾರ್ಥನಾ ಪದ್ಯಗಳು ನಾವು ವೈಷ್ಣವ ಆಚಾರ್ಯರ ಕೀರ್ತನೆಗಳಲ್ಲಿ ಅದನ್ನೆಲ್ಲ ನೋಡಬಹುದು. ಸೊ ಹರೇ ಕೃಷ್ಣ ಇದನ್ನ ಯಾರಾದ್ರೂ ಓದ್ಬಹುದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಹೀಗೆ ನಿಯಂತ್ರಿತ ತತ್ವಗಳ ಸಂಖ್ಯೆ ಒಟ್ಟು 64 ಆಗುತ್ತದೆ. ಈಗಾಗಲೇ ಹೇಳಲಾಗಿರುವಂತೆ ಮೊದಲ 10 ಪ್ರಾಥಮಿಕ ತತ್ವಗಳು, ಬಳಿಕ 2ನೇ ಪಟ್ಟಿಯಲ್ಲಿರುವ 10 ತತ್ವಗಳು ಬರುತ್ತದೆ. ಇದಕ್ಕೆ 3ನೇ ಭಾಗ 44 ತತ್ವಗಳನ್ನು ಸೇರಿಸಿವೆ. ಹೀಗೆ ಭಕ್ತಿ ಸೇವೆಯಲ್ಲಿ ಸಾಧನೆ ಮಾಡಲು ಒಟ್ಟು 64 ಅಂಶಗಳು ನಿರೂಪಿತವಾಗಿದೆ. ಈ 64ರಲ್ಲಿ 5 ಅಂಶಗಳು ಎಂದರೆ ವಿಗ್ರಹ ಪೂಜೆ, ಶ್ರೀ ಮದ್ಭಾಗವತ ಶ್ರವಣ, ಭಕ್ತರ ಸಂಘ ಮಾಡುವುದು, ಸಂಕೀರ್ತನೆ ಹಾಗೂ ಮಥುರಾ ಪ್ರವಾಸ. ಈ 5 ಬಹು ಮುಖ್ಯವಾದುದಾಗಿದೆ. ಹರೇ ಕೃಷ್ಣ. ಸೊ ಹಾಗಾಗಿ 64 ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ ಶ್ರೀಲ ರೂಪ ಗೋಸ್ವಾಮಿಗಳು. ಆದ್ರೆ ಇಲ್ಲಿ ಪ್ರಬಲವಾದ ಅಂಶಗಳು 64 ಅಂಶಗಳನ್ನ ನಾವು ಪ್ರತಿನಿತ್ಯ ಎಲ್ಲದನ್ನು ನಮಗೆ ಅನುಸರಿಸ್ಲಿಕ್ಕೆ ಆಗೋದಿಲ್ಲ, ಅದು ಸಹಜ. ಅದಕ್ಕೆ ಈ ಮುಖ್ಯವಾದ 5 ಅಂಶಗಳನ್ನಂತೂ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ವಿಗ್ರಹ ಪೂಜೆ, ಶ್ರೀ ವಿಗ್ರಹ ಪೂಜೆ. ನಾವು ವಿಗ್ರಹ ಪೂಜೆಯನ್ನ ಖಂಡಿತವಾಗಿ ಮಾಡಬೇಕು. ಯಾಕೆಂದ್ರೆ ಭಗವಂತ ಬೇರೆ ಅಲ್ಲ, ವಿಗ್ರಹ ಬೇರೆ ಅಲ್ಲ. ಸೊ ಹಾಗಾಗಿ ಆ ವಿಗ್ರಹ ಪೂಜೆ ಮಾಡಬೇಕು. ಪ್ರತಿನಿತ್ಯ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಯಾಕೆಂದ್ರೆ ಶ್ರೀಮದ್ ಭಾಗವತ ಭಗವಂತನ ಗ್ರಂಥಾವತಾರ. ಸೊ ಆ ಭಗವಂತನ ಶ್ರೀಮದ್ ಭಾಗವತವನ್ನು ಪ್ರತಿನಿತ್ಯ ಶ್ರವಣ ಮಾಡೋದ್ರಿಂದ ನಾವು ಪುನೀತರಾಗ್ತೇವೆ. ನಮ್ಮ ಹೃದಯ ಎಲ್ಲ ಶುದ್ಧಿ ಆಗುತ್ತೆ. ನಾವು ಭಗವಂತನ ಆ ಸಾನ್ನಿಧ್ಯವನ್ನು ಅನುಭವಿಸ್ಬೋದು. ಭಕ್ತರ ಸಂಘ ಬಹಳ ಮುಖ್ಯ ಭಕ್ತಿ ಚಟುವಟಿಕೆಗೆ. ಭಕ್ತರ ಸಂಘ ಇಲ್ಲದಿದ್ರೆ ನಾವು ಏಕಾಂತರಾಗ್ಬಿಟ್ರೆ ನಾವು ಭಕ್ತಿಯಲ್ಲಿ ಪತನ ಹೊಂದ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ ಪ್ರತಿನಿತ್ಯ ಸಂಕೀರ್ತನೆ ಮಾಡಬೇಕು. ಬೆಳಿಗ್ಗೆ ಸಂಜೆ ಮನೆಯಲ್ಲಿ ಕುಳಿತುಕೊಂಡು ನಾವು ಅಥವಾ ದೇವಸ್ಥಾನದಲ್ಲಿ ಸಂಕೀರ್ತನೆಯಲ್ಲಿ ನಾವು ಪಾಲ್ಗೊಳ್ಬೇಕು. ಮಥುರಾಪುರ ವಾಸ, ಈ 5 ಬಹಳ ಮುಖ್ಯವಾದ ಅಂಶ 64 ಅಂಶದಲ್ಲಿ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಹರೇ ಕೃಷ್ಣ ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯ ಈ 64 ಅಂಶಗಳು ಕಾಯ, ವಾಚ, ಮನಸ, ನಮ್ಮ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು. ಪ್ರಾರಂಭದಲ್ಲಿ ಹೇಳಲಾದಂತೆ ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಎಂಬುದನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವವು ವಿಧಿಸುತ್ತದೆ. ಖಚಿತವಾಗಿ ಹೇಗೆ ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನು ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತವೆ. ಮೇಲಿನ ಅಂಶಗಳ ನೈಜತ್ವವನ್ನು ಬೆಂಬಲಿಸುವ ಸಲುವಾಗಿ ಶ್ರೀಲ ರೂಪ ಗೋಸ್ವಾಮಿಯವರು ಮುಂದೆ ಬೇರೆ ಬೇರೆ ಧರ್ಮಗ್ರಂಥಗಳಿಂದ ರುಜುವಾತು ನೀಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಈ 64 ಅಂಶಗಳು ಅಂದ್ರೆ ನಮ್ಮ ಕಾಯ, ವಾಚ, ಮನಸ್ಸ, ನಮ್ಮ ದೇಹ,
ನಮ್ಮ ವಾಚ ಅಂದ್ರೆ ನಮ್ಮ ಮಾತು ಮತ್ತು ನಮ್ಮ ಮನಸ್ಸು ಇದು ಎಲ್ಲ ಈ ಚಟುವಟಿಕೆಗಳಲ್ಲಿ ನಾವು ಒಳಗೊಂಡಿರಬೇಕು. ಅಂದ್ರೆ ನಮ್ಮ ಮನಸ್ಸಿನಿಂದ, ನಮ್ಮ ಮಾತಿನಿಂದ, ನಮ್ಮ ಕೃತಿಗಳಿಂದ ಆ ಭಗವಂತನ 64 ಅಂಶ ಭಕ್ತಿ ಸೇವೆಯದನ್ನ ನಾವು ಮಾಡಬೇಕು. ಸೊ ಹಾಗಾದ್ರೆ ನಾವು ನಮಗೆ ಹೇಳಿದ್ದಾರೆ ಅಂದ್ರೆ ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷಿಕೇನ ಹೃಷಿಕೇಶ ಸೇವನಂ ಭಕ್ತಿರುತ್ತಮ. ಹೃಷಿಕೇಶ ಸೇವೆ, ನಮ್ಮ ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಬೇಕು. ಇದು ಭಕ್ತಿಯ ನಿಯಂತ್ರಕ ತತ್ವ. ಸೊ ಆದ್ದರಿಂದ ಈ 64 ಅಂಶಗಳಲ್ಲಿ ನಮಗೆ ಭಗವತ್ ಸೇವೆಯಲ್ಲಿ ಹೇಗೆ ತೊಡಗಿಸುವುದು, ಇದನ್ನ ನಾವು ಈ ಅಂಶ ತಿಳಿಸುತ್ತೆ. ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಹೇಗೆ ತೊಡಗುವುದು ಅನ್ನೋದನ್ನ ಈ 64 ಅಂಶಗಳು ತಿಳಿಸಿಕೊಡುತ್ತವೆ. ಸೊ ಹಾಗಾಗಿ ಇದನ್ನ ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಬೇರೆ ಬೇರೆ ಧರ್ಮ ಗ್ರಂಥಗಳಿಂದ ಹೇಗೆ ಇದು ರುಜುವಾತಾಗಿದೆ ಅಂತ ಶ್ರೀಲ ರೂಪ ಗೋಸ್ವಾಮಿಯವರು ತಿಳಿಸಿಕೊಡುತ್ತಾರೆ. ಹರೇ ಕೃಷ್ಣ. ಇಲ್ಲಿ ನಾನೊಂದು ವಿಡಿಯೋ ತೋರಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇಲ್ಲ. ಏನು ಕಾಣ್ತಿಲ್ಲ ಮಾತಾಜಿ. ಏನು ಕಾಣ್ತಾ ಇಲ್ಲ. ಇವಾಗ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? इवक्त काಣಿಸ್ತು ಮತ್ತೆ ಹೋಯ್ತು. हॉटेलच्या रूम मध्ये साप निघाला. आणि टॅटू आल्या. ಕೃಷ್ಣ. ಹರೇ ಕೃಷ್ಣ. ನಾನು ಇದು ಎಂಡ್ ಮಾಡಿ ನಿಮಗೆ ತೋರಿಸ್ತೇನೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.